सर्वदा गुरुब्रह्मा गुरुविष्णु गुरुसाक्षात् महेश्वर गुरुरेव जगत् सर्वं तस्मै श्री गुरवे नमः। वन्दे गुरूणां चरणारविन्दे श्री गुरुचरणारविन्दाभ्यां नमः। प्रार्थनां समर्पयामि। शुक्लां वरदनं विष्णुं शशिवर्णं चतुर्भुजं प्रसन्नवदनं ध्याये सर्वविघ्नोपशान्तये। श्री गुरुचरणारविन्दाभ्यां नमः। ಪ್ರಾರ್ಥನಾಂ ಕರಿಷ್ಯೆ. ಭಕ್ತವೃಂದದವರೆಲ್ಲರೂ ಸೇರಿಕೊಂಡು ವಿಶೇಷವಾಗಿ ಗುರು ಜನ್ಮದಿನಾಚರಣೆ 77ನೇ ವರ್ಷದ 76ನೇ ವರ್ಷದ ವಿಶೇಷವಾಗಿ ಗುರು ಜನ್ಮ ವಾರ್ಷಿಕೋತ್ಸವವನ್ನು ಯಥಾಭಕ್ತಿ ಯಥಾಶ್ರದ್ಧಾಪೂರ್ವಕವಾಗಿ, ಯಾಕೆಂತಂದರೆ ಗುರು ಅಂದರೆ ಜ್ಞಾನ ಅಂದರೆ ನಮ್ಮಲ್ಲಿ ಮನುಷ್ಯ ಸಹಜವಾಗಿ ಅಜ್ಞಾನ ಅನ್ನುವಂಥದ್ದು ಸಹಜವಾಗಿ ಪ್ರತಿಯೊಂದು ಮನುಷ್ಯನಿಗೂ ಇರುತ್ತದೆ. ದಾರಿ ದೀಪವನ್ನು ತೋರಿಸುವಂಥದ್ದು, ಮುಂದಿನ ದಾರಿ ಯಾವ ರೀತಿಯಾಗಿ ನಾವು ಬದುಕಬೇಕು ಅನ್ನುವಂಥದ್ದನ್ನು ನಮಗೆ ಅನುಗ್ರಹಿಸುವಂಥದ್ದೇ ಗುರು ಅಂತದ್ದು. ಅಂತಹ ಗುರುಗಳ ಜನ್ಮ ವಾರ್ಷಿಕೋತ್ಸವವನ್ನು ವಿಶೇಷವಾಗಿ ಈ ಸ್ಥಳದಲ್ಲಿ ಹಿಂದಿನಿಂದಲೂ ನಾವು ಆಚರಣೆ ಮಾಡ್ತಾ ಬಂದಿದ್ದೇವೆ. ಈ ವರ್ಷವೂ ಕೂಡ 76ನೇ ವರ್ಷದ ವಿಶೇಷವಾಗಿ ಅವರ ಜನ್ಮ ವಾರ್ಷಿಕೋತ್ಸವವನ್ನು ಎಲ್ಲ ಭಕ್ತವೃಂದದವರು ಸೇರಿಕೊಂಡು ನಿರ್ವಿಘ್ನತೆಗೆ ಬೇಕಾಗಿ ಮಹಾಗಣಪತಿ ದೇವರ ಹವನವನ್ನು ಮಾಡಿಕೊಂಡು ಭಕ್ತಿಯಿಂದ ಭಜನೆಯನ್ನು ಕೂಡ ಮಾಡಿಕೊಂಡು ಲಲಿತ ಸಹಸ್ರನಾಮ ಇತ್ಯಾದಿ ಪಾರಾಯಣಗಳನ್ನು ಮಾಡಿಕೊಂಡು ಆ ಗುರು ಪೂಜೆಯನ್ನು ಕೈಗೊಂಡಂತಾಯಿತು. ಗುರುವಿನ ಪೂಜೆಯನ್ನು ಮಾಡಿದಾಗ ಗುರುವಿನ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗ್ತಂತೆ. ನಮ್ಮ ಜೀವನದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥದ್ದನ್ನು ಪಡೆಯಲಿಕ್ಕೋಸ್ಕರನೇ ಭಗವಂತ ಮನುಷ್ಯ ಜನ್ಮ ಅನ್ನುವಂಥದ್ದನ್ನು ನಮ್ಮ ಪಾಲಿಗೆ ಅನುಗ್ರಹಿಸಿದ್ದಾನೆ. ಹಾಗಾದರೆ ಕೈ ಹಿಡಿದು ನಮ್ಮನ್ನು ಮುನ್ನಡೆಸುವಂತಹ ಜನ ಇದ್ದಾಗ ಮಾತ್ರ ನಮಗೆ ಬೇಕಾದಂತಹ ಗಮ್ಯವಾದಂತಹ ಸ್ಥಾನವನ್ನು, ಕೀರ್ತಿಯನ್ನು, ಆ ಸ್ಥಳವನ್ನು, ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಾಗ್ತದೆ. ಅಂತಹ ಗುರಿಯನ್ನು ತಲುಪಬೇಕಾದರೆ ನಮ್ಮ ಕೈ ಹಿಡಿದು ನಡೆಸುವಂತಹ ಜನಗಳು ಖಂಡಿತವಾಗಿಯೂ ಬೇಕಾಗ್ತದೆ. ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಆ ಗುರು ಸ್ಥಾನದಲ್ಲಿ ನಿಂತುಕೊಂಡು ಆ ಗುರುಗಳು ನಮ್ಮನ್ನು ಕೈ ಹಿಡಿದು ನಡೆಸ್ತಾ ಇದ್ದಾರೆ. ನಮ್ಮ ಅಜ್ಞಾನವನ್ನು ಹೋಗಲಾಡಿಸಿ ಜೀವನಕ್ಕೆ ಬಂದಂತಹ ಎಲ್ಲ ಕಷ್ಟ ನಷ್ಟ ದೋಷ ದುರಿತಗಳನ್ನೆಲ್ಲ, ಮಾನಸಿಕವಾದಂತಹ ಕ್ಲೇಶಗಳನ್ನೆಲ್ಲ ದೂರೀಕರಿಸಿ ಜ್ಞಾನ ಅನ್ನುವಂತಹ ಸುಜ್ಞಾನವನ್ನು ಸರಸ್ವತಿಯ ಮಾತೆಯ ಅನುಗ್ರಹದಿಂದ ನಮ್ಮ ಪಾಲಿಗೆ ಆ ಗುರುಗಳ ಅನುಗ್ರಹಿಸಲಿ. ನಮ್ಮ ಜೀವನದಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು ವಿಧವಾದಂತಹ ಕಷ್ಟ ನಷ್ಟ ದೋಷ ದುರಿತಗಳು ಅನ್ನುವಂಥದ್ದು ಇರ್ತದೆ. ಅದೆಲ್ಲವನ್ನು ದೂರೀಕರಿಸಿ ಸರ್ವರಿಗೂ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಯಶಸ್ಸು, ಕೀರ್ತಿ ಅನ್ನುವಂತಹ ಅಷ್ಟೈಶ್ವರ್ಯಗಳನ್ನು ಅನುಗ್ರಹಿಸುತ್ತಾ ಗುರುಗಳ ಮುಖೀನವಾಗಿ ನಮ್ಮ ಪಾಲಿಗೆ ಅನುಗ್ರಹಿಸಬೇಕು ಅಂತ ಭಕ್ತಿಯಿಂದ ಕೇಳಿಕೊಳ್ಳುವಂಥ ಪ್ರಾರ್ಥನೆ. ಗುರುಬ್ರಹ್ಮ ಗುರು ವಿಷ್ಣು ಗುರು ಸಾಕ್ಷಾತ್ ಮಹೇಶ್ವರ ಗುರುರೇವ ಜಗತ್ ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಗುರುಚರಣಾರವಿಂದಾಭ್ಯಾಂ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ.
महादेव विश्वेशावल्लभ शिवशंकर सर्वात्मा नीलकंठ नमोस्तुते प्रार्थनां करिष्ये ಯಾವುದೇ ಒಂದು ಸಂಕಲ್ಪವನ್ನು ಮಾಡಬೇಕಾದ್ರೆ ಕಾರ್ಯದ ಆರಂಭದಲ್ಲಿ ಮಂತ್ರಾಕ್ಷತೆಗಳನ್ನು ಇಟ್ಟು ದೇವತಾ ಪ್ರಾರ್ಥನೆಯನ್ನು ಮಾಡಬೇಕು. ಗುರುಗಳ 76ನೇ ವರ್ಷದ ಜನ್ಮ ವಾರ್ಷಿಕೋತ್ಸವದ ಪ್ರಯುಕ್ತ ಸಂಕಲ್ಪಿಸಿಕೊಂಡಿದ್ದೇವೆ. ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯಗಳನ್ನು ತಿಳಿಸುತ್ತಾ ಗುರುಗಳ ಜನ್ಮ ವಾರ್ಷಿಕವನ್ನು ಮುಂದಿನ ವರ್ಷವೂ ಕೂಡ ಒಳ್ಳೆಯ ರೀತಿಯಿಂದ ಅದೇ ರೀತಿ ಅದರಲ್ಲಿ ಪಾಲ್ಗೊಳ್ಳುವಂತಹ ಭಾಗ್ಯ ಆ ಭಗವಂತ ಅನುಗ್ರಹಿಸಬೇಕು, ಸರ್ವರಿಗೆ ಸನ್ಮಂಗಳತೆಯನ್ನು ಅನುಗ್ರಹಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಇಂದಿನ ದಿನ ವಿಶೇಷವಾಗಿ ಲಕ್ಷ್ಮೀ ಸಹಿತವಾದಂತಹ ಸತ್ಯನಾರಾಯಣ ಪದ್ಧತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಮಾಡುವಂತಹ ಕಾರ್ಯಕ್ಕೆ ಭಗವತ್ ಅನುಗ್ರಹ ಪ್ರಾಪ್ತವಾಗಿ ಗುರುಗಳ ಅನುಗ್ರಹಗಳ ಪ್ರಾಪ್ತವಾಗಿ ಎಲ್ಲರಿಗೂ ಸನ್ಮಂಗಳತೆಗಳನ್ನು ಅನುಗ್ರಹಿಸಬೇಕು ಅಂತೇಳಿ ಕಾರ್ಯದ ಆರಂಭದಲ್ಲಿ ಮಂತ್ರಾಕ್ಷತಾಪೂರ್ವಕವಾಗಬೇಕು. ನಮಸ್ಕಾರ. ಇದಂ ಫಲಂ ಮರ್ಯಾದೇನ ಸ್ಥಾಪಿತಂ ರಸಸ್ತವ ತೇನ ಮೇ ಸಫಲಾವಾಪ್ತಿರ್ ಭವೇತ್ ಜನ್ಮನಿ ಜನ್ಮನಿ. ಕುಡಿದೆ ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ. ಸಂಕಲ್ಪ ಆದ ಮೇಲೆ ನೀವು ಭಜನೆಯನ್ನು ಪ್ರಾರಂಭ ಮಾಡುವುದು. ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಶ್ರೀವೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ. ಸಂಕರ್ಷಣಾಯ ನಮಃ, ಶ್ರೀಹರಿಕೃಷ್ಣಾಯ ನಮಃ, ವಕ್ರತುಂಡ ಮಹಾಕಾಯ ಕೋಟಿಸೂರ್ಯ ಸಮಪ್ರಭ ದಿನವೃತ್ತಿಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಪವಿತ್ರವಂತ ಕರ್ರಾಜಮಾಸತೆ ವಿಶೇಷ ಪವಿತ್ರವಂತ ಕರ್ರಾಜಮಾಸತೆ ವಿಶೇಷ ೀರಾಕ್ಷರುಣೇಶ್ವರಂ ಪವಿತ್ರಪಾಣಿ ಬ್ರಹ್ಮ ವಿಷ್ಣು ಸಾಕ್ಷಾತ್ ಮಹೇಶ್ವರ ಗುರುರೇವ ತತ್ತರ್ವಸ್ಮೈ ಶ್ರೀ ಗುರವೇ ನಮಃ. ಇಟ್ಕೊಳ್ಳಿ ಜಾಗಿದ್ದಾರೆ. ಶುದ್ಧಾಂ ಪರಂ ವಿಷ್ಣು ಶಿಶುರಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಸ್ವಸ್ತಿ ಕೃಷ್ಣ ಕೃಷ್ಣಾಧರೋದ್ಯ ಪ್ರತಿಪ್ರಾಪ್ತೆ ಶ್ರೀಧರಾಹ ಕಲ್ಪೇ ಸಪ್ತಮಂತ್ರೇ ಗಣೇ ಪ್ರಥಮ ಪಾದೇ ದೇವೇ ಭಾರತವರ್ಷೇ ಭರತಖಂಡೇ ಮಹಾಮೇರು ದಕ್ಷಿಣ ಪಾರ್ಶ್ವೇ ಭೂರಾಷ್ಟ್ರದೇಶೇ ಕರ್ಣಮಂಡಲೇ ಶಾಲೇವಾಹೃಷ್ಟಾರ್थे अस्मिन् वर्तमानव्यवहारिके भगवान् सहस्राणां श्रीविश्वासमनासमस्य दक्षिणाजने हेमन्तर्को मार्गशिरामासरे शुक्लपक्षे पञ्चभ्यान्ततो अद्यशुभो विष्णुकर्णचमनकर्तृत्वायं भौमवासविरुद्धायं येन शिष्टायम् अस्य जामानस्य श्रीरमानन्दपूर्णां जन्मवार्षिकोत्सव सान्यतापसिद्ध्यर्थं समस्त सन्मंगलताप्त्यर्थं समस्त अभ्युदयप्राप्त्यर्थं श्री लक्ष्मी सहितनारायण स्वामी पूर्णानुग्रह प्रसान्यतासिद्ध्यर्थं समस्त अभ्युदयप्राप्त्यर्थं लोकाः समस्त जनाः समस्त सन्मंगलताप्त्यर्थं श्री लक्ष्मी सहितनारायण स्वामी पूर्णानुग्रह प्रसान्यतासिद्ध्यर्थं क्षेत्राभिवृद्ध्यर्थं भक्तजनस्य चिन्तनमनोरथाप्त्यर्थं सकलकामनासिद्ध्यर्थं ये ये ग्रहाः अनिष्टस्थानेषु स्थिताः तेषां ग्रहाणां शुभ एकादशस्थानलाभाप्त्यर्थं राजयोग समस्तयोगानि भाग्य अनुग्रहप्रसादसिद्ध्यर्थं मारणा मोहना स्तर्पणा
ತಾಯಿಯೇ ಮೊದಲದು. ಆಮೇಲೆ ನಮ್ಮ ಜೀವನಕ್ಕೆ ಬೇಕಾದಂಥ ದಾರಿಗಳನ್ನು ಅಜ್ಞಾನದಿಂದ ಜ್ಞಾನ ಅನ್ನುವಂತಹ ಸುಜ್ಞಾನಕ್ಕೆ ಮುಂದುವರಿಸುವಂಥದ್ದಕ್ಕೆ ಗುರು ಅಂತ ಹೇಳಿದ್ದಾರೆ. ಅಂತಹ ಗುರುಗಳು ಈ ಕೊಲ್ಯದ ಸಮಸ್ತ ಜನರಿಗೆ, ಸಮಸ್ತ ಭಕ್ತವೃಂದದವರಿಗೂ ಉತ್ತಮವಾದಂತಹ ದೇವತಾ ಜ್ಞಾನ ಪ್ರಾಪ್ತಿಯಾಗಬೇಕು ಅನ್ನುವಂತಹ ಉದ್ದೇಶದಿಂದ ತನ್ನ ತಪಶಕ್ತಿಯಿಂದ ತಾನು ಗುರುವಾಗಿದ್ದುಕೊಂಡು ಇಲ್ಲಿ ತಾಯಿ ಮೂಕಾಂಬಿಕೆಯನ್ನು ಪ್ರತಿಷ್ಠಾಪಿಸಿಕೊಂಡು ಬಂದಂತಹ ಭಕ್ತ ಜನಗಳಿಗೆ ಅಜ್ಞಾನ ಅನ್ನುವಂಥದ್ದು ಹೋಗಲಾಡಿಸಿ ಜ್ಞಾನ ಅನ್ನುವಂತಹ ಸುಜ್ಞಾನವನ್ನು ಕರುಣಿಸಬೇಕು ಅನ್ನುವಂತಹ ಉದ್ದೇಶದಿಂದ ಹಲವಾರು ವರ್ಷಗಳಂತೆ ಗುರುತ್ವವನ್ನು ಹೊಂದಿ ಇಲ್ಲಿ ತಾಯಿ ಮೂಕಾಂಬಿಕೆಯನ್ನು ಪ್ರತಿಷ್ಠಾಪಿಸಿಕೊಂಡು ದೇವಸ್ಥಾನವನ್ನು ನಿರ್ಮಿಸಿಕೊಂಡು. ಹಾಗಾದರೆ ದೇವಸ್ಥಾನಕ್ಕೆ ನಾವು ಯಾಕೆ ಹೋಗಬೇಕು ಅಂತ ಹೇಳಿದರೆ, ಮನೆಯಲ್ಲೇ ದೇವರಿದ್ದಾರೆ, ನಮ್ಮ ಆತ್ಮದೊಳಗೆ ದೇವರಿದ್ದಾರೆ. ಆದರೂ ಭಗವಂತನ ಅನುಗ್ರಹ ಪಡಿಬೇಕಾದರೆ ನಾವು ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ತಂತ್ರಿಗಳ ಮುಖೇನವಾಗಿ ಗರ್ಭಗುಡಿಯಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿರುತ್ತಾರೆ. ದೇವತಾ ಚೈತನ್ಯ ಅನ್ನುವಂಥದ್ದು ಪೃಥ್ವಿ ಅಪ್ಸು ತೇಜ ವಾಯು ಆಕಾಶ ಅನ್ನುವ ತತ್ವ ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ. ಪೃಥ್ವಿಯಲ್ಲಿ ಮಾತ್ರ ಪ್ರತಿಯೊಂದು ಜೀವಿಯು, ಮನುಷ್ಯನಾಗಲಿ ಜೀವಿಯಾಗಲಿ ಮರಗಳಾಗಲಿ ಯಾವುದೇ ಒಂದು ವಸ್ತುವಾದರೂ ಉದ್ಭವಿಸುವಂಥದ್ದು ಪ್ರಕೃತಿಯಲ್ಲಿ ಮಾತ್ರ. ಬಾಕಿ ಎಷ್ಟೋ ಗ್ರಹಗಳಿವೆ, ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು ಅನ್ನುವಂಥ ನವಗ್ರಹಗಳಿದ್ದಾರೆ. ಅದು ಯಾವುದರಲ್ಲೂ ಹೋಗಿ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಧ್ಯಾಹ್ನಿಕವಾಗಿ ಮಧ್ಯಾಹ್ನದ ಹೊತ್ತಲ್ಲಿ ಸೂರ್ಯನ ಬಿಸಿಲು ತಡೆಯಲಿಕ್ಕೆ ನಮಗೆ ಆಗುವುದಿಲ್ಲ. ಎಲ್ಲಿ ನೆರಳು ಅಂದರೆ ನಾವು ಹೋಗ್ತೇವೆ. ಹಾಗಾದರೆ ಸೂರ್ಯಗ್ರಹಕ್ಕೆ ಹೋಗಿ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಚಂದ್ರ ಅಂದರೆ ತಂಪಿನ ಪ್ರದೇಶ. ಎಷ್ಟೋ ಆ ತಂಪು ಪ್ರದೇಶದಲ್ಲಿ ನಮ್ಮ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಂಗಳ ಗ್ರಹದಲ್ಲೂ ಹಾಗೆ, ಅಥವಾ ಬಾಕಿ ಗ್ರಹಗಳಲ್ಲಿ ಹೋಗಿ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಪ್ರತಿಯೊಂದು ಜೀವಿಯ ಸೃಷ್ಟಿ, ಸ್ಥಿತಿ, ಲಯ ಅನ್ನುವಂಥದ್ದು ಈ ಪೃಥ್ವಿಯಲ್ಲಿ ನಡೆಯುತ್ತದೆ. ಪೃಥ್ವಿಯಲ್ಲಿ ಭೂಮಿ, ಈ ಭೂಮಿಯ ಮೇಲೆ ವಾಯು, ಗಾಳಿ, ನೀರು ಇತ್ಯಾದಿಗಳು ಈ ಪ್ರಕೃತಿದತ್ತವಾಗಿರುತ್ತದೆ. ಅದನ್ನು ಉಪಯೋಗಿಸಿಕೊಂಡು ಇರುವಂತಹ ಶರೀರವೇ ಪಂಚಭೂತಾತ್ಮಕವಾದಂತಹ ಈ ಶರೀರ. ಅದರಿಂದ ಮಾತ್ರ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ. ಭೂಮಿಯಲ್ಲಿ ನೀರೆಲ್ಲ ಇದ್ದರೂ ನಮಗೆ ಜೀವನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ದಿವಸ ನೀರೆಲ್ಲ ಇದ್ದರೂ ನಮ್ಮ ಜೀವನ ಅನ್ನೋದು ಅಲ್ಲೋಲಕಲ್ಲವಾಗಲಿಕ್ಕೆ ಸಾಧ್ಯ. ಹಾಗೆ ವಾಯು ಅನ್ನುವಂಥದ್ದು ಪ್ರತಿ ಕ್ಷಣವೂ ನಾವು ಉಸಿರಾಡ್ತಾ ಇರಬೇಕಾಗ್ತದೆ. ವಾಯು ಜೀವವೇ ಹೋದಾಗ ಹಾಗೆ ವಾಯು ಅನ್ನುವಂಥದ್ದು ಬಹಳ ಮುಖ್ಯ. ಹಾಗೆ ಪೃಥ್ವಿ, ಅಪ್ಸು, ತೇಜ, ವಾಯು, ಆಕಾಶ ಅನ್ನುವಂತಹ ಪಂಚ ತತ್ವದಲ್ಲಿ ಪ್ರತಿಯೊಂದು ಪೂಜೆಯೂ ನಡೆಯುವಂಥದ್ದು. ಪೃಥ್ವಿ, ಅಪ್ಸು, ತೇಜ, ವಾಯು, ಆಕಾಶ ತತ್ವದಲ್ಲೇ ನಮ್ಮ ಶರೀರವೂ ಇದೆ. ಅದೇ ರೀತಿಯಾಗಿ ನಾವು ಪೂಜೆಯನ್ನು ಕೂಡ ಮಾಡುವಂಥದ್ದು. ಪೃಥ್ವಿ ತತ್ವದಲ್ಲಿ ಮಂಡಲವನ್ನು ರಚನೆ ಮಾಡಿ, ಎಲ್ಲಿ ಪೂಜೆ ನಡೆಯುತ್ತಿದ್ದರೂ ಒಂದು ಮಂಡಲವನ್ನು ಹಾಕ್ತಾರೆ. ರಂಗೋಲಿಯನ್ನು ಬಿಡಿಸಿಕೊಂಡು ಅಲ್ಲಿ ಮಂಡಲ ತತ್ವದಲ್ಲಿ, ಈ ಭೂಮಿ ತತ್ವದಲ್ಲಿ ನಾವು ಪೂಜೆಯನ್ನು ಮಾಡುವುದು. ಇನ್ನು ಮೃತಕಥೆಗಳಿಗೆ ಕಲ್ಪೋಕ್ತವಾದಂತಹ ಪೂಜೆಗಳಿಗೆ ಕಲಶವನ್ನು ಪ್ರತಿಷ್ಠಾಪಿಸಿಕೊಂಡು ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಡೇ ಸನ್ನಿಧಿ ಕೊಡುವಂಥದ್ದು. ಇಷ್ಟು ಪುಣ್ಯ ನದಿಗಳನ್ನು ಆ ಕಲಶದಲ್ಲಿ ಆಹ್ವಾನಿಸಿಕೊಂಡು, ಈಗಿನ ಕಾಲದಲ್ಲೆಲ್ಲ ಆಯಾದ ನದಿಗಳನ್ನೇ ನೀರನ್ನೇ ತಂದು ಪೂಜೆಯನ್ನು ಮಾಡುತ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಅದೆಲ್ಲ ಕಷ್ಟ ಸಾಧ್ಯ. ಆದರೂ ನಮ್ಮ ಋಷಿಮುನಿಗಳಲ್ಲಿ ಬೇಕಾದಂತಹ ಉಪಾಯವನ್ನು ಹೇಳಿಕೊಟ್ಟಿದ್ದಾರೆ. ಮಂತ್ರಪೂರ್ವಕವಾಗಿ ಜಲಶುದ್ಧಿಯನ್ನು ಮಾಡಿಕೊಂಡು ಕಲಶವನ್ನು ಪ್ರತಿಷ್ಠಾಪಿಸಿಕೊಂಡು ಈ ವ್ರತಕಥೆಯನ್ನು, ಯಾವುದೇ ವ್ರತಕಥೆಯ ಮಂಗಳಗೌರಿ ವ್ರತ ಅಥವಾ ಸತ್ಯನಾರಾಯಣ ವ್ರತಕಥೆ ಅಥವಾ ಸತ್ಯ ಗಣಪತಿ ವ್ರತಕಥೆ, ಈ ವ್ರತಕಥೆಯನ್ನು ಮಾಡಬೇಕಾದ್ರೆ ಕಲಶ ಮಧ್ಯದಲ್ಲಿ ಆಗಾಗ ದೇವತೆಗಳನ್ನು ಆಹ್ವಾನಿಸಿಕೊಂಡು ದೇವತಾ ಪೂಜೆಯನ್ನು ಮಾಡುವಂಥ ಕ್ರಮ. ಇದು ಜಲತತ್ವ. ಇನ್ನು ವಾಯುತತ್ವದಲ್ಲಿ ಮಂತ್ರವನ್ನು ಉಚ್ಚಾರ ಮಾಡಿಕೊಂಡು ಆ ದೇವತಾ ಪೂಜೆಯನ್ನು ಮಾಡುವಂತಹ, ಅದಕ್ಕೋಸ್ಕರ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಮಂತ್ರ ಶ್ಲೋಕಗಳನ್ನು ಉಚ್ಚಾರಣೆ ಮಾಡುವಂಥದ್ದು. ಇನ್ನು ಭಜನೆಯನ್ನು ಮಾಡಿದರೂ ಕೂಡ ಭಗವತ್ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ. ಯಾಕೆಂತಂದರೆ ಅಲ್ಲಿ ಭಗವತ್ ಚೈತನ್ಯ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ ಇನ್ನು ಭಜನೆಯನ್ನು ನಾಮಸ್ಮರಣೆಯನ್ನು ಮಾಡಿಕೊಂಡಾಗ. ಅದಕ್ಕೋಸ್ಕರ ವಿಶೇಷವಾಗಿ ಸತ್ಯನಾರಾಯಣ ವ್ರತಕಥೆ, ಮನೆ ಉತ್ತರು, ಈ ಸಂದರ್ಭಗಳೆಲ್ಲ ಭಜನೆ ಮಾಡಿದರೆ ವಿಶೇಷವಾದಂತಹ ಫಲಪ್ರಾಪ್ತಿ ಇರ್ತದೆ. ನಾವು ಕಥೆಯಲ್ಲೆಲ್ಲ ಕೇಳಿದ್ದೇವೆ, ನೋಡಿದ್ದೇವೆ. ಕನಕದಾಸರು ಕೃಷ್ಣನನ್ನು ಭಜನೆ ಮೂಲಕವಾಗಿ ಒಲಿಸಿಕೊಂಡವರು. ಭಜನೆಗೆ ಖಂಡಿತವಾಗಿಯೂ ಭಗವಂತ ನಾಮಸ್ಮರಣೆಯಿಂದ ಒಲಿಯುತ್ತಾನೆ. ಕಥಾಶ್ರವಣವು ಕೂಡ ಆ ಭಜನೆಯ ರೀತಿಯ ಕಥಾಶ್ರವಣ ಮಾಡಿಕೊಂಡಾಗ ಮಾನಸಿಕವಾದಂತಹ ಶುದ್ಧಿ ಅನ್ನುವಂಥದ್ದು ಪ್ರಾಪ್ತವಾಗಿದೆ. ಭಜನೆ ಮಾಡಿಕೊಂಡಾಗಲೂ ಹಾಗೆ
ಮನಸ್ಸಿನ ಶುದ್ಧತೆ ಬರ್ತದೆ. ಇಲ್ಲದಿದ್ದರೆ ಮನಸ್ಸು ಅನ್ನುವಂಥದ್ದು ಚಂಚಲತೆಯಲ್ಲಿ ಇರ್ತದೆ. ಮನಸ್ಸಿನ ಚಂಚಲತೆಯನ್ನು ಹೋಗಲಾಡಿಸಿ ಏಕಾಗ್ರತೆ ಬರಬೇಕಾದ್ರೆ ದೇವತಾ ನಾಮ ಸಂಕೀರ್ತನವನ್ನು ಮಾಡಬೇಕು ಅಥವಾ ದೇವರ ನಾಮಸ್ಮರಣೆಯನ್ನು ಮಾಡಬೇಕು. ಮಂತ್ರ ಜಪ ತಪ ಇತ್ಯಾದಿಗಳನ್ನು ಮಾಡಬೇಕು ಅಂತ ಶಾಸ್ತ್ರವಚನ. ಹಾಗೆ ಮಂತ್ರಪೂರ್ವಕವಾಗಿ ವಾಯುತತ್ವದಲ್ಲಿ ಆ ರೀತಿಯನ್ನು ಮಾಡುವಂತಹ. ಇನ್ನು ಅಗ್ನಿತತ್ವದಲ್ಲಿ ದೇವರ ದೀಪವನ್ನು ಪ್ರತಿಷ್ಠಾಪಿಸಿಕೊಂಡು, ಹಾಗಾದರೆ ದೇವರಿಗೆ ಬೆಳಗಬೇಕು ಅಂತ ಅಲ್ಲ, ನಮ್ಮಲ್ಲಿರುವಂತಹ ಅಜ್ಞಾನ ಅನ್ನುವಂಥದ್ದನ್ನು ಹೋಗಲಾಡಿಸಿ ಜ್ಞಾನ ಅನ್ನುವಂಥದ್ದು ಪ್ರಾಪ್ತವಾಗಬೇಕು ಅನ್ನುವಂತಹ ಜ್ಞಾನ ಅನ್ನುವಂಥದ್ದು ಪ್ರಾಪ್ತವಾಗಬೇಕು ಅನ್ನುವಂತಹ ಉದ್ದೇಶದಿಂದ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಅಲ್ಲಿ ದೀಪ ಪ್ರಜ್ವಲನೆ ಮಾಡಿ ನಾವು ದೇವತಾ ಸತ್ಕರ್ಮವನ್ನು ಮಾಡುವಂಥದ್ದು ನಮ್ಮ ಸಂಸ್ಕೃತಿಯಲ್ಲಿ ಇದೆ. ಇನ್ನು ಅಗ್ನಿ ತತ್ವದಲ್ಲಿ ಹೋಮವನ್ನು ಮಾಡುವಂಥದ್ದು, ಹೋಮಕ್ಕೆ ಆಹುತಿಯನ್ನು ಕೊಡ್ತೇವೆ. ನಮ್ಮ ಶರೀರದಲ್ಲೂ ಹಾಗೆ ದಿನನಿತ್ಯ ನಾವು ಆಹಾರವನ್ನು ಸ್ವೀಕರಿಸಿಕೊಂಡದ್ದು ಜಠರಾಗ್ನಿ ಅನ್ನುವಂಥದ್ದಲ್ಲಿ ವಚನವಾಗಿ ನಮ್ಮ ಶಕ್ತಿಯನ್ನು ಭಗವಂತನು ಅನುಗ್ರಹಿಸ್ತಾನೆ. ತಿಂದಂಥ ಆಹಾರ ಕರಗಿದಾಗ ಮಾತ್ರ ನಮಗೆ ಶಕ್ತಿ ಉತ್ಪಾದನೆ ಆಗ್ತದೆ. ಜಠರದಲ್ಲಿ ಆ ತಿಂದಂಥ ಆಹಾರವು ಅಜೀರ್ಣವಾದರೆ, ಕರಗದಿದ್ದರೆ ಅಜೀರ್ಣ ಅನ್ನುವಂಥದ್ದು ಬರ್ತದೆ. ಅದು ಅನ್ನುವಂತಹ ಚಿಂತನೆ ಇರೋದಿಲ್ಲ ಅವರಿಗೆ. ಲೋಕಹಿತವು ಸಮಸ್ತ ಸುಖಿನೋ ಭವಂತು, ಲೋಕದ ಹಿತವನ್ನು ಬಯಸುವಂಥವರು ಬ್ರಹ್ಮಾನಂದ ಗುರುಗಳು ಹಾಗೆ ಲೋಕದ ಹಿತವನ್ನು ಬಯಸಿ ಈ ಸ್ಥಳವನ್ನು ಪ್ರತಿಷ್ಠಾಪಿಸಿಕೊಂಡು ನಮಗೆಲ್ಲ ಒಂದು ದೇವಸ್ಥಾನ, ದೇವರ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗಲಿಕ್ಕೆ ಅವರ ಅನುಗ್ರಹವಾಗಿ ಸಾಧ್ಯವಾಗಿದೆ. ಹಾಗೆ ಅದೇ ರೀತಿ ಇರುವಂತಹ ಯೋಗಿಗಳೆಲ್ಲ ಚಿಂತನೆಯನ್ನು ನಿಮಿಷಾರಣ್ಯದಲ್ಲಿ ಮಾಡ್ತಾ ಇರ್ತಾರೆ. ಹಿಂದಿನ ಕಾಲದಲ್ಲೆಲ್ಲ ಪ್ರಶಾಂತವಾದಂತಹ ವಾತಾವರಣದಲ್ಲಿ ಗುರುಕುಲ ಪದ್ಧತಿಯಲ್ಲಿ ವೇದ ಅಭ್ಯಾಸಗಳು ಅಥವಾ ವಿದ್ಯಾಭ್ಯಾಸಗಳೆಲ್ಲ ನಡೀತಾ ಇತ್ತು. ಈಗಿನ ಹಾಗೆ ಅಲ್ಲಲ್ಲಿ ಶಾಲೆಗಳಿರಲಿಲ್ಲ. ಆಯಾಯ ಧರ್ಮ ವರ್ಣದ ಅನುಸಾರವಾಗಿ ಉಪನಯನ ಅನ್ನುವಂತಹ ಸಂಸ್ಕಾರವನ್ನು ಸಂಸ್ಕರಿಸಿಕೊಂಡು, ಅಂದರೆ ಮನುಷ್ಯನಿಗೆ 16 ವಿಧವಾದಂತಹ ಸಂಸ್ಕಾರಗಳಿದೆ ಹುಟ್ಟಿನಿಂದ. ನಾಮಕರಣ, ಕಿವಿಚುಚ್ಚುವಂಥದ್ದು, ಅನ್ನಪ್ರಾಶನ ಇತ್ಯಾದಿ ಸಂಸ್ಕಾರವನ್ನು ಮಾಡಿಕೊಂಡು, ಉಪನಯನ ಸಂಸ್ಕಾರಗಳನ್ನು ಮಾಡಿಕೊಂಡು ವಿವಾಹ ಇತ್ಯಾದಿ ಸಂಸ್ಕಾರ ಅನ್ನುವಂಥದ್ದು ಮನುಷ್ಯನಿಗೆ ಒಂದು ವಸ್ತು ಸಿಕ್ಕಿದರೆ ನಾವು ಹಾಗೆಯೇ ತಿನ್ನೋದಿಲ್ಲ. ಅದನ್ನು ತೊಳೆದು ಬೇಯಿಸಿ ಉಪ್ಪು ಹುಳಿ ಖಾರಗಳನ್ನು ಹಾಕಿ ನಮ್ಮ ರುಚಿಗೆ ಅನುಕೂಲವಾಗಿ ನಾವು ತಿನ್ನುವಂಥದ್ದಕ್ಕೆ ಸಂಸ್ಕಾರ ಅಂತ ಹೇಳಿದ್ದಾರೆ. ಅಂತಹ ಸಂಸ್ಕಾರ ಮನುಷ್ಯನಿಗೆ ಮಾತ್ರ ಇರ್ತದೆ. ಹಾಗೆ ಋಷಿಮುನಿಗಳು ಲೋಕಹಿತವನ್ನು ಬಯಸಿದಂತಹ ಋಷಿಮುನಿಗಳು ಬರುವಂತಹ ಕಲಿಯುಗದಲ್ಲಿ, ದ್ವಾಪರಯುಗ ಅಂತ್ಯವಾದಂತಹ ಸಂದರ್ಭದಲ್ಲಿ ಬರುವಂತಹ ಕಲಿಯುಗದಲ್ಲಿ ನಾನಾ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳನ್ನು ಜನಗಳು ಅನುಭವಿಸುತ್ತಾರೆ ಎನ್ನುವಂತಹ ವಿಚಾರವನ್ನು ತಿಳಿದು ಲೋಕಹಿತಕ್ಕೋಸ್ಕರ ಚಿಂತನೆ ಮಾಡುವಂತಹ ಸಂದರ್ಭದಲ್ಲಿ ಶೌನಕಾಲಿ ಋಷಿಮುನಿಗಳು ಚಿಂತಿಸ್ತಾ ಇದ್ದಂತೆ. ಆವಾಗ ಸೂತ ಪುರಾಣಿಕರು, ಅಂದರೆ ಆ ಗುರುಕುಲದಲ್ಲಿರುವಂತಹ ಒಬ್ಬ ಋಷಿಮುನಿಗಳು ಜ್ಞಾನ ಮಾತ್ರದಿಂದ ಎಲ್ಲವನ್ನೂ ತಿಳ್ಕೊಂಡಿದ್ದರು. ಹಿಂದೆ ನಾರದ ಮಹರ್ಷಿಗಳು ವೈಕುಂಠಕ್ಕೆ ಹೋಗಿ ಒಂದು ಮೃತಕಥೆಯನ್ನು ಭೂಲೋಕಕ್ಕೆ ಅರುಳಿದ್ದಾರೆ. ಸ್ಕಾಂದ ಪುರಾಣದಲ್ಲಿ ಆ ವಿಷಯಗಳು ಬರ್ತವೆ. ಅದನ್ನು ಭೂಮಿಯ ಜನಗಳು ಯಾರು ಕಲಿಯುಗದಲ್ಲಿ ಸತ್ಯನಾರಾಯಣ ಸ್ವರೂಪನಾಗಿ ಆ ದೇವತಾ ಆರಾಧನೆಯನ್ನು ಮಾಡ್ತಾರೋ ಅವರ ದುಃಖ ಶೋಕಾದಿಶಮನಂ ಧನಧಾನ್ಯ ಪ್ರವರ್ತನಂ ಸೌಭಾಗ್ಯ ಸಂತರಿಕರಂ ಸರ್ವತ್ರ ವಿಜಯಪ್ರದಂ ಅಂತಾರೆ. ದುಃಖ ಅನ್ನುವಂಥದ್ದು ಪ್ರತಿಯೊಂದು ಮನುಷ್ಯನಿಗೆ ಇರ್ತದೆ. ಶೋಕ ಅಂದರೆ ಮನಸ್ಸಿನ ಒಳಗಿನ ಬೇರೆ. ಇನ್ನು ಆ ದುಃಖ ಶೋಕಗಳನ್ನು ದೂರೀಕರಿಸ್ತಾರಂತೆ ಧನ ಧಾನ್ಯ ಪ್ರವರ್ತನ. ಕೆಲವರಿಗೆ ತಿಂಗಳ ಪೂರ್ತಿ ದುಡಿದು ತಿಂಗಳ ಕೊನೆಗಾಗುವುದು ದುಡ್ಡು ಕೈಯಲ್ಲಿ ಏನು ದುಡ್ಡು ಇರೋದಿಲ್ಲ. ಕೆಲವರಿಗೆ ಕಮ್ಮಿ ಸಂಪಾದನೆ ಇದ್ದು ಒಳ್ಳೆಯ ರೀತಿಯ ಜೀವನವನ್ನು ಮಾಡ್ತಾರೆ. ಹಾಗಾದರೆ ಭಗವಂತನ ಅನುಗ್ರಹ ಇದ್ದಾಗ ಮಾತ್ರ ಸಂಪತ್ತು ಅನ್ನುವಂಥದ್ದು ನಮ್ಮ ಪಾಲಿಗೆ ಪ್ರಾಪ್ತವಾಗ್ತದೆ ಅಂತ ಹೇಳ್ತಾರೆ. ಇನ್ನು ಧಾನ್ಯಗಳು, ಮನೆಗೆ ಯಾರೇ ಒಂದು ಅತಿಥಿಗಳು ಬಂದಾಗ ಅವರಿಗೆ ಮುಂಚೆ ಕೊಡುವಷ್ಟು ಭಾಗ್ಯ ನಮ್ಮ ಪಾಲಿಗೆ ಬೇಕು. ಅನ್ನ ದಾನ ಸಂಪತ್ತನ್ನು ದೇವಿಗೆ ನಾವು ಕೇಳಬಾರದು, ನಾವು ಕೊಡುವಂತಹ ಕೈ ನಮ್ಮದಾಗಿರ್ತದೆ. ಅಂತಹ ಧಾನ್ಯ ಸಮೃದ್ಧಿಯಾಗ್ತದೆ. ಇದು ಸೌಭಾಗ್ಯ. ಮನುಷ್ಯನಿಗೆ ಯಾವುದು ಬೇಕು ಅದಕ್ಕೆ ಸೌಭಾಗ್ಯ ಅಂತ ಹೇಳ್ತಾರೆ. ಕೆಲವರಿಗೆ ಮನೆಯ ಆಗ್ರಹ ಇರುತ್ತದೆ, ಮಕ್ಕಳಿಗೆ ವಿದ್ಯಾಭ್ಯಾಸದ ಆಗ್ರಹ ಇರುತ್ತದೆ. ವಿದ್ಯಾಭ್ಯಾಸ ಪಡೆದ ಮೇಲೆ ಒಳ್ಳೆಯ ಉದ್ಯೋಗ ಪಡೆದ ಮೇಲೆ ವಿವಾಹ ನಂತರ ಸಂತಾನ, ಮನೆ, ಇದು ಒಂದು ಚಕ್ರದ ರೀತಿಯಲ್ಲಿ ಯಾರಿಗೆ ಯಾವುದು ಬೇಕು ಅದಕ್ಕೆ ಸೌಭಾಗ್ಯ ಅಂತ ಹೇಳಿದ್ದಾರೆ. ಇನ್ನು ಆರೋಗ್ಯವು ಕೂಡ ಸಂಪತ್ತು. ಅಂತಹ ಆರೋಗ್ಯವನ್ನು ಕೂಡ ಭಗವಂತ ಅನುಗ್ರಹಿಸ್ತಾರಂತೆ. ಸೌಭಾಗ್ಯ ಸಂತತಿಗಳನ್ನು, ಇನ್ನು ಸಂತತಿ ಇಲ್ಲದಂತಹ ದಂಪತಿಗಳಿಗೆ ಭಗವಂತನ ಪೂಜೆ ಮಾಡಿದ್ದರಿಂದ ಸಂತತಿಯಾದಂತಹ ಎಷ್ಟೋ ನಿದರ್ಶನಗಳಿವೆ. ಸಂತತಿ ಭಾಗ್ಯವನ್ನು ಕೂಡ ಆ ಭಗವಂತ ಅನುಗ್ರಹಿಸ್ತಾರೆ ಅಂತೇಳಿ ಪುರಾಣಗಳು ತಿಳಿಸಿದ್ದಾರೆ. ಇನ್ನು ಸರ್ವತ್ರ ವಿಜಯಪ್ರದಂ, ಇನ್ನು
ಎಲ್ಲ ಕೆಲಸಗಳಲ್ಲಿ ನಮಗೆ ಜಯ ಅನ್ನುವಂಥದ್ದು ಬೇಕು. ಇಲ್ಲದಿದ್ದರೆ ನೀರ ಮೇಲೆ ಹೋಮ ಮಾಡಿದ ಹಾಗಾಗ್ತದೆ. ನಾವು ಎಷ್ಟೋ ಕಷ್ಟಪಟ್ಟು ದುಡಿದಿರ್ತೇವೆ, ಕೊನೆಗೆ ನಿಷ್ಫಲವಾಗಿರ್ತದೆ ಆ ಕೆಲಸದಲ್ಲಿ, ಕೈಗಳಿರುವಂತಹ ಕೆಲಸಗಳಾಗ್ತದೆ. ಆ ರೀತಿ ಆಗಬಾರ್ದು. ಭಗವಂತನ ಕರೆದು ಎಲ್ಲವೂ ಜಯ ಪೂರಕವಾಗಿ ನಮ್ಮ ಜೀವನ ಪ್ರಾಪ್ತವಾಗಬೇಕಾದ್ರೆ ಅದಕ್ಕೆ ಆ ಸತ್ಯನಾರಾಯಣ ದೇವರ ಅನುಗ್ರಹ ಅನ್ನುವಂಥದ್ದು ಬೇಕು. ಹಾಗಾಗಿ ಸೃಷ್ಟಿಗೆ ಕಾರಣಕರ್ತ ಬ್ರಹ್ಮ ಅಂದರೆ ಸ್ಥಿತಿಗೆ ಕಾರಣಕರ್ತ ಮಹಾವಿಷ್ಣು ದೇವರು. ಮಹಾವಿಷ್ಣು ದೇವರು ನಾನಾ ಅವತಾರವನ್ನು ಹಿಡಿದುಕೊಂಡು ಈ ಭೂಮಿಯ ಜನರನ್ನು ಪಾಲನೆ ಮಾಡಿರುವಂತಹ ಕಥೆ ನಮಗೆ ಗೊತ್ತಿದೆ. ದಶಾವತಾರದ ಕಥೆ, ಮತ್ಸ್ಯ, ಕೂರ್ಮ, ವರಾಹ, ವಾಮನ, ನರಸಿಂಹ, ಅದೇ ರೀತಿ ರಾಮ, ಕೃಷ್ಣ, ಕಲ್ಕಿ, ಸತ್ಯನಾರಾಯಣ ಸ್ವರೂಪನಾಗಿ ನಾನಾ ಅವತಾರಗಳನ್ನು ಭೂಮಿಯ ಜನರನ್ನು ಪಾಲನೆ ಮಾಡಿದ್ದಾರೆ. ಪಾಲನೆ ಮಾಡಬೇಕಾದ್ರೆ ನಮಗೆ ಗೊತ್ತಿದೆ, ಒಂದು ಮಗುವನ್ನು ಒಳ್ಳೆಯ ರೀತಿಯಿಂದ ನೋಡಬೇಕಾದ್ರೆ ಕೆಲವೊಮ್ಮೆ ಅದಕ್ಕೆ ಲಾಲನೆ ಮಾಡಬೇಕಾಗ್ತದೆ, ಕೆಲವೊಮ್ಮೆ ಮುದ್ದು ಮಾಡಬೇಕಾಗ್ತದೆ, ಕೆಲವೊಮ್ಮೆ ಸ್ವಲ್ಪ ಗದರಬೇಕಾಗ್ತದೆ, ಕೆಲವೊಮ್ಮೆ 2 ಪೆಟ್ಟುಗಳನ್ನು ಕೊಡಬೇಕಾಗ್ತದೆ. ಹಾಗಾದರೆ ಭಗವಂತ ಕಷ್ಟವನ್ನು ಕೊಡುವಂಥದ್ದು ನಮ್ಮ ಒಳ್ಳೆಯ ರೀತಿಯಿಂದ ಮುಂದುವರಿಸಲಿಕ್ಕೆ ಬೇಕಾಗಿ ಭಗವಂತ ನಮ್ಮನ್ನು ಕೆಲವೊಂದು ಕಷ್ಟಗಳು, ನಷ್ಟಗಳು, ಕೋಪಗಳು, ಒಳ್ಳೆಯದು ಇತ್ಯಾದಿಗಳು ಬರ್ತದೆ. ಭಗವಂತ ಪಾಲನೆ ಮಾಡಬೇಕಾದ್ರೆ ಆ ರೀತಿಯಾಗೆಲ್ಲ ನಡೀಬೇಕಾಗ್ತದೆ. ಹಾಗೆ ಪಾಲನಾಕರ್ತ ಮಹಾವಿಷ್ಣು ದೇವರು. ಹಾಗೆ ಅವನ ಕಲಿಯುಗದ ಅವತಾರ ಅಂದರೆ ವಿಶೇಷವಾಗಿ ಸತ್ಯನಾರಾಯಣ ಸ್ವರೂಪ. ಭಗವಂತ ಹಿಂದಿನ ಯುಗಗಳಲ್ಲೆಲ್ಲ ಪ್ರತ್ಯಕ್ಷವಾಗಿದ್ದು ಅವರಿಗೆ ಪರ ವಿರೋಧಗಳೆಲ್ಲ ಇತ್ತು ಅನ್ನುವಂತಹ ಘಟನೆ. ಕೃಷ್ಣನಿಗೂ ವಿರೋಧಗಳಿತ್ತು, ಕಂಸ, ಜರಾಸಂಧಾದಿಗಳು, ರಾಮನಿಗೂ ರಾವಣ ಇತ್ಯಾದಿಗಳಂತಹ ವಿರೋಧಗಳಿತ್ತು. ಪರ ವಿರೋಧಗಳಿರುವಂಥದ್ದು ಪ್ರಕೃತಿಯಲ್ಲಿ ಸಹಜ. ಹಾಗೆ ಭಗವಂತ ಪ್ರತ್ಯಕ್ಷವಾಗಿ ಈ ಕಲಿಯುಗದಲ್ಲಿ ಕಾಣುವುದಿಲ್ಲ, ಪಂಚಭೂತಾತ್ಮಕವಾಗಿ ಕಾಣಿಸಿಕೊಳ್ತಾರೆ. ಪೃಥ್ವಿಯನ್ನು ತತ್ವದಲ್ಲಿ, ಇನ್ನು ಅಗ್ನಿಯ ರೂಪದಲ್ಲಿ, ವಾಯುವಿನ ರೂಪದಲ್ಲಿ, ಎಲ್ಲ ರೀತಿಯಲ್ಲಿ ಜಲದ ರೂಪದಲ್ಲಿ ಈ ರೀತಿಯೆಲ್ಲ ಕಾಣಿಸಿಕೊಳ್ತಾರೆ. ಆದರೆ ಪ್ರತ್ಯಕ್ಷವಾಗಿ ರಾಮನ ಕೃಷ್ಣನಾಗಿ ಕಾಣಿಸಿಕೊಳ್ತಾರೆ. ನಮಗೆ ನಾವು ಭಗವಂತನ ಧ್ಯಾನವನ್ನು ಮಾಡಿಕೊಂಡಾಗ ಕಷ್ಟದಲ್ಲಿರುವಾಗ ಯಾರೋ ಒಂದು ದೇವರ ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾರೆ. ಹಾಗೆ ಕಲಿಯುಗದಲ್ಲಿ ಭಗವತ್ ಅನುಗ್ರಹ ಪ್ರಾಪ್ತಿಯಾಗಬೇಕಾದ ತುಂಬ ಸಮಯದಲ್ಲಿ ಹೆಚ್ಚು ಪುಣ್ಯ ಸಂಪಾದನೆ ಮಾಡುವಂತಹ ವಿಶೇಷವಾದಂತಹ ಪೂಜೆಗೆ ಸತ್ಯನಾರಾಯಣ ವ್ರತಕಥೆ. ಈ ವ್ರತಕಥೆಯನ್ನು ಹಿಂದಿನ ಕಾಲದಲ್ಲೆಲ್ಲ 24 ಗಂಟೆಗಳ ಕಾಲದಲ್ಲಿ ವ್ರತಾವಿಟ್ಟು ಪೂಜೆ ಮಾಡುವಂಥ ಸಾಮರ್ಥ್ಯವೂ ಈಗ ಹಾಗಲ್ಲ. ಯಾರಿಗೆ ಕೇಳಿದ್ರು ಪುರುಸೊತ್ತು ಉಂಟಾಗಿದ್ರೆ ಯಾರಿಗೂ ಪುರುಸೊತ್ತಿಲ್ಲ. ಒಂದು ಅರ್ಧ ಗಂಟೆ ಪೂಜೆಯಲ್ಲಿ ವ್ಯವಧಾನದಲ್ಲಿ ಕೂತ್ಕೊಳ್ಳುವಂತಹ ವ್ಯವಸ್ಥೆ ಯಾರಿಗೂ ಇಲ್ಲ. ನನಗೂ ಇಲ್ಲ, ಕೈಗಿಲ್ಲ, ಮತ್ತೊಬ್ಬರಿಗೆ ಸಹಜವಾದಂತಹ ಮನಸ್ಸು ಅನ್ನುವಂಥದ್ದು ಚಂಚಲತೆ ಇರಬೇಕು. ಹಾಗಾಗಿ ಅಲ್ಪ ಸಮಯದಲ್ಲಿ ಹೆಚ್ಚು ಪುಣ್ಯವಾಗುವಂತಹ ವಿಶೇಷವಾದಂತಹ ಪೂಜೆ ನಾಮಸ್ಮರಣೆಯಿಂದ ಈ ಭಗವಂತನ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ ಅಂತೇಳಿ ನಾರದ ಮಹರ್ಷಿಗಳು ಶೌನಕಾದಿ ಸೂತ ಪುರಾಣಿಕರ ಮುಖಿಯಾಗಿ ತಿಳಿಸಿದರು. ಹಾಗಾಗಿ ಈ ಪೂಜೆಯಲ್ಲಿ ಯಾರೆಲ್ಲ ಮಾಡಿದ್ರು ಅಂತಂದರೆ ಕಾಶಿ ಪಟ್ಟಣದಲ್ಲಿರುವಂತಹ ಬಡ ಬ್ರಾಹ್ಮಣ ಅಂತ ಸದಾನಂದ ಅನ್ನುವಂಥ ಒಬ್ಬ ಬಡ ಬ್ರಾಹ್ಮಣ ಈ ಪೂಜೆಯನ್ನು ಮಾಡಿದ್ದರಿಂದ ಅವರಿಗೆ ಬಂದಂತಹ ದಾರಿದ್ರ್ಯತೆಗಳು ದೂರವಾಗಿ ಜೀವನದಲ್ಲಿ ಸುಖವನ್ನು ಹೊಂದಿ ಅವರಿಗೆ ಮೋಕ್ಷವನ್ನು ಪಡೆದರು ಅನ್ನುವಂಥದ್ದು ಪ್ರಥಮ ಅಧ್ಯಾಯದಲ್ಲಿ. ಇನ್ನು 2ನೇ ಅಧ್ಯಾಯದಲ್ಲಿ ಕಟ್ಟಿಗೆ ವ್ಯಾಪಾರಿ ಈ ಪೂಜೆಯನ್ನು ಮಾಡಿದ್ದರಿಂದ ವ್ಯಾಪಾರದಲ್ಲಿ ಅತ್ಯುತ್ತಮವಂತಹ ಲಾಭವನ್ನು ಪಡೆದು ಆ ಭಗವಂತನ ಅನುಗ್ರಹದಿಂದ ಸೇರಿವಂತನಾಗಿ ಮಾಡಿ ಕೊನೆಗೆ ಮೋಕ್ಷವನ್ನು ಪಡೆದರು ಅಂತೇಳಿ 2ನೇ ಅಧ್ಯಾಯದಲ್ಲಿ. ಇದೆಲ್ಲ ಪೂಜೆಯನ್ನು ಮಾಡಿದ್ದರಿಂದ ಸಿಕ್ಕಿದ ಲಾಭ. ಇನ್ನು ನಾವು ಹರಿಕೆಯನ್ನು ಹೊತ್ತು ಕೆಲವರು ಎಂತ ಆಗ್ತದೆ ಅಂತಂದರೆ ಆ ಹರಿಕೆಯನ್ನು ಪೂರೈಸುವುದಿಲ್ಲ. ಅದರಿಂದ ಭಗವಂತನ ಕೋಪಕ್ಕೊಳಗಾಗ್ತದೆ ಅನ್ನುವಂಥದ್ದಕ್ಕೆ ನಿದರ್ಶನವಾಗಿ 3 ಮತ್ತು 4ನೇ ಅಧ್ಯಾಯದಲ್ಲಿ ರತ್ನಸಾರ ಅನ್ನುವಂತಹ ಪ್ರಕರಣದ ರತ್ನ ವ್ಯಾಪಾರಿಯ ಕಥೆಯನ್ನು ಹೇಳಿದರು. ಹೇಗೆ ಅಂತ ಹೇಳಿದ್ರೆ ಆ ವ್ಯಾಪಾರಿಗೆ ಉತ್ತಮವಾದಂತಹ ಲಾಭ ಅಂಶ ಇತ್ಯಾದಿಗಳೆಲ್ಲ ಇತ್ತು, ಸಿರಿವಂತನಾಗಿದ್ದ. ಆದರೆ ಅವನಲ್ಲಿ ಒಂದು ಕೊರತೆ ಇತ್ತು, ಸಂತಾನ ಭಾಗ್ಯಗಳಿರಲಿಲ್ಲ. ಮದುವೆಯಾಗಿ ಎಷ್ಟೋ ವರ್ಷ ಕಳೆದರೂ ಸಂತಾನ ಭಾಗ್ಯಗಳಿರಲಿಲ್ಲ. ಒಂದು ದಿನ ವ್ಯಾಪಾರ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ನದಿ ತೀರದಲ್ಲಿ ಆ ಊರಿನ ರಾಜ ಈ ಪೂಜೆಯನ್ನು ಮಾಡ್ತಾ ಇದ್ದಾರೆ. ರಾಜನಿಗೂ ಸಂತತಿ ಇರಲಿಲ್ಲ. ಭಗವಂತನ ಅನುಗ್ರಹದಿಂದ ಸತ್ಯನಾರಾಯಣ ವ್ರತಕಥೆಯನ್ನು ಮಾಡಿಕೊಂಡದ್ದರಿಂದ ಸಂತಾನ ಭಾಗ್ಯ ಲಭಿಸಿತು. ಮುಂದೆ ಒಂದು ಮಂಡಲದ ಪರ್ಯಂತ ಪೂಜೆಯನ್ನು ನದಿ ತೀರದಲ್ಲಿ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ರತ್ನಸಾರದಲ್ಲಿರುವಂತಹ ಆ ರತ್ನ ವ್ಯಾಪಾರಿ ಅಲ್ಲಿಗೆ ಬಂದು ಆ ಪೂಜೆಯನ್ನು ಪಾಲ್ಗೊಂಡು ಪೂಜೆಯ ಮಹಾತ್ಮೆಯನ್ನು ತಿಳಿದುಕೊಂಡ. ತನಗೂ ಸಂತತಿ ಭಾಗ್ಯ ಇಲ್ಲ, ಈ ಸಂತತಿ ಭಾಗ್ಯ ಪ್ರಾಪ್ತವಾದರೆ ನಾನು ಕೂಡ ಪೂಜೆಯನ್ನು ಮಾಡುತ್ತೇನೆ ಅಂತೇಳಿ ಹರಿಕೆಯನ್ನು ತಿಳಿದುಕೊಂಡ. ಮುಂದೆ ಪ್ರಸಾದವನ್ನು ಸ್ವೀಕರಿಸಿ ತನ್ನ ಮಡದಿಯಾದಂತಹ ಎಲ್ಲರಿಗೆ ಆ ಪ್ರಸಾದವನ್ನು ತಗೊಂಡು ಕೊಟ್ಟದ್ದರಿಂದ ಭಗವಂತನ ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಯಿತು.
ನವಮ ಮಾಸ ಕಳೆದು ದಶಮ ಮಾಸವಾದಂತಹ ಶುಭ ಸಂದರ್ಭದಲ್ಲಿ ಕನ್ಯಾ ರತ್ನಾಮಜಾಲದ ಹೆಣ್ಣು ಮಗುವಿನ ಜನನವಾಗಿರುತ್ತೆ. ಮಗುವಿಗೆ ನಾಮಕರಣಗಳನ್ನೆಲ್ಲ ಮಾಡಿಕೊಂಡು ಕಲಾವತಿ ಎನ್ನುವಂತಹ ನಾಮಕರಣವನ್ನು ಮಾಡಿದರು. ಮಡದಿಯಾದಂತಹ ಲೀಲಾವತಿ ಗಂಡನಿಗೆ ಎಚ್ಚರಿಸಿದ್ಳು. ಸಹಜವಾದಂತಹ ಪ್ರಕ್ರಿಯೆಯನ್ನು ಮನೆಯಲ್ಲಿ ಮಡದಿ ಗಂಡನಿಗೆ ಎಚ್ಚರಿಸುವಂಥದ್ದು ಸಹಜ. ಈ ರೀತಿಯಾಗಿ ಜೀವನವನ್ನು ಮಾಡಬೇಕು, ಈ ರೀತಿಯಾಗಿ ಹತ್ಯೆಯನ್ನು ಹೊಂದಿದ್ದೇವೆ ಅನ್ನುವಂಥದ್ದನ್ನು ಎಚ್ಚರಿಸಿಕೊಂಡ್ರು. ಆದರೆ ವ್ಯಾಪಾರಿ ಏನು ಮಾಡಿದ ಅಂದರೆ ತನ್ನ ವ್ಯಾಪಾರದ ಬುದ್ಧಿಯನ್ನು ಬಿಡಲಿಲ್ಲ. ತನಗೆ ಆಯಿತು ಹೆಣ್ಣು ಮಗು, ಮುಂದೆ ಮದುವೆ ಇತ್ಯಾದಿಯಾದಂತಹ ನಾನಾ ವಿಧವಾದಂತಹ ಖರ್ಚುಗಳಿದೆ. ಆ ಸಂದರ್ಭದಲ್ಲಿ ಪೂಜೆಯನ್ನು ಮಾಡುವ ಅಂದರೆ ಹಾರಿಕೆಯ ಉತ್ತರವನ್ನು ಕೊಟ್ಟು ವ್ಯಾಪಾರಕ್ಕೆ ಹೋದ. ಎಷ್ಟೋ ವರ್ಷಗಳ ಕಳೆದು ಪುನಃ ಮನೆಗೆ ಬರುವಂತಹ ಸಂದರ್ಭದಲ್ಲಿ ಮಗಳು ಪ್ರಬುದ್ಧಳಾಗಿದ್ದು ಅನುರೂಪವಂತಹ ಹತ್ತಿರದ ಊರಿನ ಸುಂದರನಾದಂತಹ ಒಬ್ಬ ವರನನ್ನು ನಿಶ್ಚಯಿಸಿಕೊಂಡು ಮದುವೆಯನ್ನು ಕೂಡ ಮಾಡಿದರು. ಮಡದಿಯಾದಂತಹ ಲೀಲಾವತಿಗೆ ಹಿಂದಿನ ಸಂದರ್ಭದಲ್ಲಿ ನೆನಪಿಟ್ಟು ಮದುವೆಯ ಸಂದರ್ಭದಲ್ಲಿ ಈ ಸಂಭ್ರಮದಲ್ಲಿ ಅದೆಲ್ಲವೂ ಮರೆತುಬಿಟ್ಟು ಹರಿಕೆಯನ್ನು ಹೊಂದಿರಬೇಕು. ಉತ್ತಮ ರೀತಿಯಿಂದ ಮದುವೆಯನ್ನು ಪೂರೈಸಿಕೊಂಡರು. ಅಡಿಗೆಯನ್ನು ಒಳಗೂಡಿಕೊಂಡು ನಾವು ವ್ಯಾಪಾರಕ್ಕೆ ಹೋದರು. ಇಲ್ಲಿರುವಂತಹ ಕಲಾವತಿ ಲೀಲಾವತಿ ಮನೆಯಲ್ಲಿ ಸುಖವಾಗಿತ್ತು. ಒಂದು ದಿನ ಭಗವಂತನಿಗೆ ಇವರಲ್ಲಿ ಹೀಗೆ ಬಿಟ್ಟರೆ ಏನಾಗ್ತದೆ ಅಂತ ಹೇಳಿದ್ರೆ ಲೋಕಕ್ಕೆ ಜನಗಳಿಗೆ ಒಂದು ಪಾಠವಾಗ್ತದೆ. ಹರಿಕೆಯನ್ನು ಹೇಳುವುದು, ಅವರ ಆಸೆಯನ್ನು ಪೂರೈಸಿಕೊಳ್ಳುವಂಥದ್ದು, ಭಗವಂತನನ್ನು ಮರೆತು ಬಿಡುವಂಥದ್ದು. ಇದು ಲೋಕಕ್ಕೊಂದು ಪಾಠವಾಗಬೇಕು. ಸಂಕಟ ಬಂದಾಗ ವೆಂಕಟರಮಣ ಅಂತ, ಕಷ್ಟ ಬಂದಾಗ ಮಾತ್ರ ನಾವು ದೇವರನ್ನು ತಿಳಿಸ್ತೇವೆ ಅಥವಾ ಒಳ್ಳೆಯ ಮನುಷ್ಯರಾಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಅಹಂಕಾರ ಅನ್ನುವಂಥದ್ದು ಮನುಷ್ಯನಿಗೆ ಬರ್ತದೆ. ಅದಕ್ಕೋಸ್ಕರ ಭಗವಂತನಿಂದ ಶಾಪಕ್ಕೊಳಗಾಗಿ ಅಲ್ಪವಾದಂತಹ ಕಷ್ಟವನ್ನು ಅನುಭವಿಸಿದರು ಮಾವ ಅಳಿಯ. ವ್ಯಾಪಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ತಾನು ಕಳ್ಳತನ ಮಾಡದಿದ್ದರೂ ಕಳ್ಳತನ ಆರೋಪಕ್ಕೆ ಒಳಗಾಗಿ ಕಾರಾಗೃಹ ವಾಸವಾಯಿತು. ಇರುವಂತಹ ಕಲಾವತಿ ಲೀಲಾವತಿ ಇರುವಂತಹ ಸೊತ್ತುಗಳೆಲ್ಲ ಕಳ್ಳರ ಪಾಲಾಯಿತು. ಭಿಕ್ಷೆ ಬೇಡುತ್ತಾ ಜೀವನ ಮಾಡುವಂತಹ ಸಂದರ್ಭದಲ್ಲಿ ಒಂದು ದಿನ ಕಲಾವತಿ ಭಿಕ್ಷೆ ಬೇಡುತ್ತಾ ಊರಿನಲ್ಲಿ ತಿರುಗುವಂತಹ ಸಂದರ್ಭದಲ್ಲಿ ಒಂದು ಕಡೆಯಲ್ಲಿ ಸತ್ಯನಾರಾಯಣ ಬೆಟ್ಟ ತೆಗೆದಿದ್ದಾಯಿತು. ಅಲ್ಲಿ ಜನಗಳು ಸೇರಿ ಏನಾದರೂ ಹೊಟ್ಟೆ ತುಂಬಿಸಬಹುದು, ಏನಾದರೂ ಸಿಗಬಹುದು ಅನ್ನುವಂತಹ ಉದ್ದೇಶದಿಂದ ಪೂಜೆಯಲ್ಲಿ ಪಾಲ್ಗೊಂಡು ಪೂಜೆಯ ಮಹಾತ್ಮೆಯನ್ನೆಲ್ಲ ತಿಳ್ಕೊಂಡು ಪೂಜೆಯ ಪ್ರಸಾದವನ್ನು ಸ್ವೀಕರಿಸಿ ಅನ್ನದಾನದ ಸತ್ಕರ್ಮಗಳನ್ನು ಕೂಡ ಸ್ವೀಕರಿಸಿ ಮನೆಗೆ ಬರುವಂತಹ ಸಂದರ್ಭದಲ್ಲಿ ರಾತ್ರಿ ಆಗ್ತಾ ಇತ್ತು. ಹಿಂದಿನ ಕಾಲದಲ್ಲೆಲ್ಲ ಹಾಗೆ, ಈಗಲೂ ಹಾಗೆ ಬರುವಂತಹ ಜನಗಳು ಮನೆಯ ಮಕ್ಕಳು ಆ ಹೊತ್ತಿಗೆ ಬಾರದಂತೆ ನಾವು ದಾರಿಯನ್ನು ಹೋಗ್ತೇವೆ. ಹಾಗೆ ಲೀಲಾವತಿ ಕಲಾವತಿ ಸಂಜೆ ಆಗುವಂತಹ ಸಂದರ್ಭದಲ್ಲಿ ಮನೆಗೆ ಬರ್ತಾ ಇದ್ದರು. ಇದು ರಾತ್ರಿ ಆದರೂ ಬರಲಿಲ್ಲ. ಏನು ಅಂತೇಳಿ ಪ್ರವೃತ್ತ ಮಾಡಿ ಹೋಗ್ತಾ ಇದ್ದಂತೆ. ರಾತ್ರಿಯ ಸಂದರ್ಭದಲ್ಲಿ ಮಗಳು ಕಲಾವತಿ ಬಂದಂತಹ ಸಂದರ್ಭದಲ್ಲಿ ಕೈಗೆತ್ತಿ ಸಪಾದ ಪಕ್ಷ ಪ್ರಸಾದಗಳು. ಆ ಪ್ರಸಾದವನ್ನು ನೋಡಿದ ಕೂಡಲೇ ದೇವರ ನೆನಪಾಯಿತು. ನಮಗೂ ಹಾಗೆ ಯಾವುದೇ ಪ್ರಸಾದವನ್ನು ನೋಡಿದ ಕೂಡಲೇ ಆ ದೇವರ ನೆನಪಾಗ್ತದೆ. ಕಟೀಲ ಪ್ರಸಾದ ನೋಡಿದ ಕೂಡಲೇ ಕಟೀಲ ತಾಯಿಯ ನೆನಪಾಗ್ತದೆ. ಮುಖಾಂಬಿಕೆಯ ಪ್ರಸಾದವನ್ನು ನೋಡಿದ ಕೂಡಲೇ ತಾಯಿ ಮುಖಾಂಬಿಕೆಯ ನೆನಪಾಗ್ತದೆ. ಗಣಪತಿಯ ಪ್ರಸಾದವನ್ನು ನೋಡಿದ ಕೂಡಲೇ ಗಣಪತಿಯ ನೆನಪಾಗ್ತದೆ. ಹಾಗೆ ಸಭಾಲಕ್ಷವನ್ನು ನೋಡಿದ ಕೂಡಲೇ ನಮಗೆ ಸತ್ಯನಾರಾಯಣ ದೇವಿ ನೆನಪಾಗ್ತದೆ. ತನ್ನ ಪ್ರತಿಜ್ಞೆ ಅಥವಾ ಆ ಹರಿಕೆಯ ನೆನಪಾಯಿತು. ನಾನು ಸಂಕಲ್ಪವನ್ನು ಕೈಗೊಂಡಿದ್ದೆ, ಸಂತಾನ ಭಾಗ್ಯ ಇಲ್ಲದಂತಹ ಸಂದರ್ಭದಲ್ಲಿ ಆ ಹರಿಕೆಯನ್ನು ಪೂರೈಸಲಿಲ್ಲ. ಇಷ್ಟು ಕಷ್ಟಗಳು ನಮ್ಮ ಪಾಲಿಗೆ ಬಂದಿದೆ. ಇನ್ನು ವ್ಯಾಪಾರಕ್ಕೆ ಬರುವಂತಹ ಗಂಡ ಅಳಿಯ ಅವರಿಗೆ ಎಷ್ಟು ಕಷ್ಟಗಳಿರ್ಬೋದು ಅಂತೇಳಿ ಗಂಡಸಿಗೆ ಅದು ಆರಣೆಯನ್ನು ಮಾಡಿಕೊಂಡಂತೆ ಮನಪೂರ್ವಕವಾಗಿ ದೇವರನ್ನು ಭಜಿಸಿಕೊಂಡು ಭಗವಂತನಿಗೆ ಅಷ್ಟೇ ಸಾಕು. ನಾವು ಏನನ್ನು ಕೊಟ್ಟಿದ್ದೇವೆ ಭಗವಂತನಿಗೆ ಅಂತ ಭಕ್ತಿ ಶ್ರದ್ಧಾ ಸಂಬಂಧಿತ ಅಂತ ಒಂದು ಪೂರ್ತಿಗಳನ್ನು ಭಗವಂತನಿಗೆ ಭಕ್ತಿಯಿಂದ ಅರ್ಪಣೆ ಮಾಡಿದರೆ ಅದು ಪೂಜೆಯಾಗ್ತದೆ. ಹಾಗೆ ಭಗವಂತನಿಗೆ ಅವಳ ಪೂಜೆ ಸಲ್ಲಿಸಿ ಬಂದಂತಹ ಕಷ್ಟಗಳೆಲ್ಲ ಜೀವನದಲ್ಲಿ ಸುಖವನ್ನು ಹೊಂದಿ ಕೊನೆಗೆ ಮೋಕ್ಷವನ್ನು ಪಡೆದರು ಅಂದರೆ 3 ಮತ್ತು 4ನೇ ಅಧ್ಯಾಯ. ಇನ್ನು 5ನೇ ಅಧ್ಯಾಯದಲ್ಲಿ ಅಂಗಧ್ವಜ ಅನ್ನುವಂಥ ಒಬ್ಬ ರಾಜನ ಕಥೆಯನ್ನು ತಿಳಿಸ್ತಾರೆ. ತಾನು ಎಷ್ಟು ಸಂಪತ್ತಿದ್ದರೂ ಅಹಂಕಾರವನ್ನು ಪಡಬಾರದು ಅನ್ನುವಂತಹ ಉದ್ದೇಶವನ್ನು ಈ 5ನೇ ಕಥೆಯಲ್ಲಿ ತಿಳಿಸ್ತಾರೆ. ರಾಜ ಪ್ರಜಾಪಾಲನೆ ಮಾಡುವಂಥದ್ದು ಅವನ ಕರ್ತವ್ಯ. ಪ್ರಜಾಪಾಲನೆಗೋಸ್ಕರ ಕಾಡು ಮೃಗಗಳ ಉಪಟಳವನ್ನು ನಿವಾರಿಸೋಸ್ಕರ ಕಾಡಿಗೆ ಬೇಟೆಗೆ ಹೋಗ್ತಾನೆ. ಬೇಟೆಗೆ ಹೋದಂತಹ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲೆಲ್ಲ ದನಗಳು ಸಂಪತ್ತು, ಪಶು ಅನ್ನುವಂಥದ್ದು ಸಂಪತ್ತು. ಅದನ್ನು ಮೇಯಿಸೋಸ್ಕರ ಮಕ್ಕಳು ಕಾಡಿನಲ್ಲಿ ಆ ದನಗಳನ್ನು ಮೇಯಿಸ್ತಾ ಮನೆಯನ್ನು ರಾಶಿ ಮಾಡಿ ಮಕ್ಕಳ ಆಟವನ್ನು ಆಡ್ತಾ ಇದ್ದರು. ಆವಾಗ ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂತಹ ವಿಚಾರವನ್ನು ತಿಳಿದಂತಹ ಮಕ್ಕಳು ನಾವು ಹಾಗೆ ನಮ್ಮ ಪೂಜೆಯನ್ನು ನಮ್ಮ ಮನೆಯಲ್ಲಿ ಪೂಜೆ ಆಗ್ತಾ ಇದ್ದಾಗ ಯಾರೋ ವಿಶೇಷ ಅತಿಥಿಗಳು ಬಂದಾಗ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸಿಕ್ಕಿದ್ದನ್ನು ಅವರಿಗೆ ಗಡಿಬಿಡಿ ಕೊಡುತ್ತಾರೆ.
ಹಾಗೆ ರಾಜ ಪ್ರತ್ಯಕ್ಷ ದೇವತಾ ಅನ್ನುವಂತಹ ವಿಚಾರವನ್ನು ತಿಳಿದಂತಹ ಮಕ್ಕಳು ಏನೇ ಪ್ರಸಾದವನ್ನು ಹಾಕಿ ಆ ರಾಜನಿಗೆ ಕೊಡುವಂತಹ ಸಂದರ್ಭದಲ್ಲಿ ರಾಜ ಅಹಂಕಾರ ಆ ಪ್ರಸಾದವನ್ನು ಮಂಡಪಾಲ ಮಾಡಿದ್ದಾರೆ. ಅವನಿಗೆ ಮದುವೆ ಈ ಮಕ್ಕಳು ಕೊಟ್ಟಂತಹ ಪ್ರಸಾದವನ್ನು ನಾನು ಅರಮನೆಗೆ ತೆಕ್ಕೊಂಡು ಹೋದರೆ ನನ್ನ ಊರಿನ ಜನಗಳೆಲ್ಲ ಅತ್ಸಾರ ಭಾವದಿಂದ ನೋಡಿ ಆಗುವಂಥ ಅಹಂಕಾರ ಬಂತು. ಹಾಗೆ ನಮ್ಮ ಪ್ರಸಾದವನ್ನು ಅಲ್ಲಿಯೇ ಮಂಡಪಾಲ ಮಾಡಿ ತನ್ನ ಅರಮನೆಗೆ ಹೋಗುವಂತಹ ಸಂದರ್ಭದಲ್ಲಿ ಮಕ್ಕಳು ಹೋಗುವಾಗ ಸರಿಯಾಗಿತ್ತು, ಬರುವಾಗ ಅನಾರೋಗ್ಯ ಪೀಡಿತರಾಗಿದ್ದರು. ರಾಜ್ಯವು ಹೋಗುವಾಗ ಸುಭಿಕ್ಷವಾಗಿತ್ತು, ಬರುವಾಗ ದುರ್ಭಿಕ್ಷವಾಗಿದೆ. ಏನು ಅಂತ ಚಿಂತನೆ ಮಾಡುವಾಗ ಅವರಿಗೆಲ್ಲ ಬೇಕಾದಂತಹ ವ್ಯವಸ್ಥೆಗಳಿದೆ. ರಾಜ ಪುರೋಹಿತರಿದ್ದಾರೆ, ಜ್ಯೋತಿಷ್ಯ ವಿದ್ಯೆಯನ್ನು ಮಾಡಿ ಚಿಂತನೆ ಮಾಡಿಕೊಂಡಾಗ ವಿಷ್ಣು ಶಾಸ್ತ್ರಕೋಪವು ಪ್ರಾಪ್ತವಾಯಿತು ಆ ಜ್ಞಾನದಲ್ಲಿ ಗೊತ್ತಾಯಿತು. ವಿಷ್ಣು ಪ್ರಸಾದವನ್ನು ಅಂದರೆ ಸತ್ಯನಾರಾಯಣ ಸ್ವಾಮಿಯ ಪ್ರಸಾದವನ್ನು ನಾನು ಮಂಡಪಾಲ ಮಾಡಿದ್ದೇನೆ ಎನ್ನುವಂಥ ವಿಚಾರ ಗೊತ್ತಾಯಿತು. ಪುನಃ ಕಾಡಿಗೆ ಹೋಗಿ ಮಕ್ಕಳನ್ನು ಒಗ್ಗೂಡಿಸಿಕೊಂಡು ಪೂಜೆಯನ್ನು ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಕಲಶ ತೀರ್ಥವನ್ನು ತನ್ನ ಮಕ್ಕಳಿಗೆ ರಾಜ್ಯಕ್ಕೆ ಪ್ರೋಕ್ಷಣೆ ಮಾಡಿದ್ದರಿಂದ ಬಂದಂತಹ ಯಾವ ಪಂಡಿತರಿಂದಲೂ ಗುಣವಾದಂತಹ ಈ ರೋಗ ರುಜಿನಗಳು ದೇವರ ತೀರ್ಥ ಪ್ರಸಾದವನ್ನು ಗುಣವಾಯಿತು ಅನ್ನುವಂಥದ್ದು 5ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಹಾಗಾದರೆ ಕಥಾಶ್ರವಣ ಮಾಡಿಕೊಂಡಾಗ ನಮ್ಮ ಜ್ಞಾನ ಅನ್ನುವಂಥದ್ದು ಅಭಿವೃದ್ಧಿಯಾಗ್ತದೆ. ಬಂದಂತಹ ಚಂಚಲ ಸುಖಿನೋ ಭವತ್ತು ಅಂತೇಳಿ ವಿಷ್ಣು ಸಹಸ್ರನಾಮದಲ್ಲಿ ತಿಳಿಸಿದ್ದಾರೆ. ಎಷ್ಟು ಪುಣ್ಯ ಸಂಚಯ. ಹಾಗೆ 3 ವಿಭಾಗವಾಗಿ ಪೂಜೆ ಪುಣ್ಯ ಪ್ರತ್ಯೇಕ. ಇನ್ನು ಕಥೆಯನ್ನು ಕೇಳಿದರೆ ಪೂಜೆ ಮಾಡಿದಷ್ಟೇ ಫಲ ಭಗವಂತ ಅನುಗ್ರಹಿಸಿದ್ದಾನೆ. ಹಾಗೆ ಭಗವತ್ ಅನುಗ್ರಹದಿಂದ ಆ ಕಥಾಶಕ್ತಿ ಕಥಾಮತಿಯಾಗಿ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಭಕ್ತಿಯನ್ನು ಆಚರಿಸುವ ದ್ರವ್ಯದಿಂದಲೂ ಯಾವುದೇ ತರವಾದಂತಹ ಲೋಪದೋಷಗಳಾಗಿದ್ದರೆ ಆ ಭಗವಂತ ಕ್ಷಮಾಗಿ ಅವರಿಗೆ ಸನ್ಮಂಗಳತೆ, ಆಯಸ್ಸು, ಆರೋಗ್ಯ, ನೆಮ್ಮದಿ, ಯಶಸ್ಸು ಅವರವರು ಮಾಡುವಂತಹ ದೀರ್ಘ ಕಂಟಕಗಳನ್ನೆಲ್ಲ ದೂರೀಕರಿಸಿ ಆದಿತ್ಯಾದಿ ನವಗ್ರಹರು ಏಕಾಗಿ ಕತೆಗೆ ಮಂಗಳವನ್ನು ಮಾಡುತ್ತಾ ಮಂಗಳಾರತಿಗೆ ಅನುವನ್ನು Devi
76ನೇ ವರ್ಷದ ಜನ್ಮ ವಾರ್ಷಿಕೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಇಲ್ಲಿ ಆಚರಿಸ್ತಾ ಇದ್ದೇವೆ. 75ನೇ ವರ್ಷವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಿಕೊಂಡಿದ್ದೇವೆ. ಈಗ 76ನೇ ವರ್ಷದ ಜನ್ಮ ವಾರ್ಷಿಕೋತ್ಸವವನ್ನು ಇಂದಿನ ಶುಭ ಗಳಿಗೆಯಲ್ಲಿ ಇಲ್ಲಿ ಆಚರಿಸಿಕೊಂಡಂತಾಯಿತು. ಹಾಗೆ ವಿಶೇಷವಾಗಿ ದೇವತಾ ಸತ್ಕರ್ಮವನ್ನು ಮಾಡಿಕೊಂಡು ಗಣಪತಿ ಹೋಮ, ಗುರುಪೂಜೆ, ಲಕ್ಷ್ಮೀ ಸಹಿತವಾದಂತಹ ಸತ್ಯನಾರಾಯಣ ಪುಸ್ತಕತೆ, ಇನ್ನು ಅನ್ನದಾನಾದ ಸತ್ಕರ್ಮಗಳು ಕೂಡ ಈ ಸ್ಥಳದಲ್ಲಿ ನಡೆಯಲಿಕ್ಕಿದೆ. ಇಲ್ಲಿ ಸದಾಕಾಲ ಅನ್ನದಾನಗಳು ಸದಾಕಾಲ ನಡೀತವೆ. ಯಾಕೆಂತಂದರೆ ಯಾವುದರಿಂದ ಮನುಷ್ಯನನ್ನು ತೃಪ್ತಿಪಡಿಸಬಹುದು ಅಂತ ಹೇಳಿದ್ರೆ ಅನ್ನದಾನದಿಂದ. ಹಾಗೆ ಅನ್ನದಾನಕ್ಕಿಂತ ಮಿಗಿಲಾದಂತಹ ಬೇರೆ ದಾನಗಳಿಲ್ಲ ಅಂತೇಳಿ ಪುರಾಣ ಶಾಸ್ತ್ರಗಳು ತಿಳಿಸಿದೆ. ಹಾಗೆ ಯಾಕೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಒಂದು ಸಾಕು ಅನ್ನುವಂಥದ್ದು ಹೊಟ್ಟೆ ತುಂಬಿದಾಗ ಉತ್ತಮ ರೀತಿಯಿಂದ ಹರಿಸ್ತಾರೆ. ಭಗವಂತನ ಅನುಗ್ರಹ ಅನ್ನುವಂಥದ್ದು ಅನ್ನಪೂರ್ಣೇಶ್ವರಿ ಸ್ವರೂಪವಾಗಿ ಸದಾಕಾಲ ಇಲ್ಲಿ ಸಮೃದ್ಧಿಯಾಗಿ ನಮ್ಮ ಅಭೀಷ್ಟವು ಕೂಡ ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡುವಂಥದ್ದು, ಒಂದು ಉತ್ತಮವಾದಂತಹ ಭವ್ಯವಾದಂತಹ ಕ್ಷೇತ್ರ ಪುನರ್ನಿರ್ಮಾಣವಾಗಿ ಈ ಸ್ಥಳದಲ್ಲಿ ನಮಗೆ ಆ ಗುರುಗಳ ಅನುಗ್ರಹದಿಂದ ಆದಷ್ಟು ಶೀಘ್ರ ಪ್ರಾಪ್ತವಾಗಬೇಕು. ಅದೇ ರೀತಿ ಇಲ್ಲಿ ಬಂದು ಭಕ್ತಾದಿಗಳೆಲ್ಲ ಅವರವರ ಕಷ್ಟವನ್ನು ದುಃಖಗಳನ್ನು ಆ ಭಗವಂತನಲ್ಲಿ ಅರುಹಿ ಅದರಿಂದ ಮುಕ್ತಿಯನ್ನು ಪಡ್ಕೊಂಡು ಎಲ್ಲರಿಗೂ ಆಯುಸ್ಸು, ಆರೋಗ್ಯ, ನೆಮ್ಮದಿ, ಯಶಸ್ಸಿನಿಂದ ಜೀವನ ಮಾಡುವಂತಹ ಭಾಗ್ಯ ಈ ಸ್ಥಳ ನಮ್ಮ ಪಾಲಿಗೆ ಗುರುಗಳು ಅನುಗ್ರಹಿಸಿದ್ದಾರೆ. ಇನ್ನು ಮುಂದೆಯೂ ಉತ್ತಮ ರೀತಿಯಿಂದ ನಾವು ನಮ್ಮ ಜೀವನವನ್ನು ಮಾಡುವಂತಹ ಭಾಗ್ಯ ಆ ಗುರುಗಳ ಮುಖೇನವಾಗಿ ಈ ಸ್ಥಳದಲ್ಲಿ ಸದಾಕಾಲ ಪ್ರಾಪ್ತವಾಗಬೇಕು. ಕೊಟ್ಟಂತಹ ಕಿಂಚಿತ್ ಸೇವೆಯನ್ನು ಲಕ್ಷ್ಮೀ ಸಹಿತ ಸತ್ಯನಾರಾಯಣ ದೇವರು ಸಂತೋಷವನ್ನು ಸ್ವೀಕರಿಸಿ ಇನ್ನೂ ಹೆಚ್ಚಿನ ಸೇವೆಯನ್ನು ಮಾಡುವಂಥ ಯೋಗ್ಯತೆ, ಭಾಗ್ಯ, ಅದಕ್ಕೆ ಬೇಕಾದಂತಹ ಎಲ್ಲ ಸಂಪತ್ತು, ಆರೋಗ್ಯ, ನೆಮ್ಮದಿ ಆ ಭಗವಂತ ಸದಾಕಾಲ ನಮ್ಮ ಪಾಲಿಗೆ ಅನುಗ್ರಹಿಸಲಿ ಅಂತೇಳಿ ಭಕ್ತಿಯಿಂದ ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ಒಗ್ಗಟ್ಟಿನಿಂದ ಕೇಳಿಕೊಳ್ಳುವಂಥ ಪ್ರಾರ್ಥನೆ. ಎಲ್ಲರೂ ಹೇಳಿ: ಓಂ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರೇಯಂ ಬಲಂ ತೇಜಃ ಆರೋಗ್ಯಂ ದೇಹಿ ಮೇ ಪುರುಷೋತ್ತಮ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವರ ಚರಣಾರವಿಂದಕ್ಕೆ ಗೋವಿಂದ ಹರಿ ಗೋವಿಂದ. ಮನಸ್ಸಿನ ಪ್ರಾರ್ಥನೆಗಳನ್ನು ಪ್ರಾರ್ಥಿಸಿಕೊಂಡು ದೇವರಿಗೆ ದೇವರಿಗೆ ಹಾಕ್ಬೋದು ಅಥವಾ
ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದಾರೆ ಶ್ರೀ 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 ಜಗದ್ಗುರು ಚಾರಿಟೇಬಲ್ ಟ್ರಸ್ಟಿನ ಅಧ್ಯಕ್ಷರಾದಂಥ ಮಧುಸೂದನ್ ನಾಯ್ಕರವರು ಇವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಇವತ್ತಿನ ಮುಖ್ಯ ಅತಿಥಿಯಾಗಿ ಬಂದಿದ್ದಾರೆ ಚಂದ್ರಶೇಖರ್ ಪಂಡಿತ್ ಅವರು, ಚಂದ್ರದಾಸ್ ಪಂಡಿತ್ ಅವರು. ಇವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ನಾವು ಸ್ವಾಗತವನ್ನು ಮಾಡ್ತಿದ್ದೇವೆ. ಅದೇ ರೀತಿ ಪ್ರಶ್ನವಾದಂಥ ವಾಸುದೇವ್ ಗೌಡ, ಹಾಗೆ ರಾಧಾಕೃಷ್ಣ, ಹಾಗೆ ಉಪಸ್ಥಿತರಿರುವಂಥ ಎಲ್ಲ ಮಹಿಳಾ ಮಂದಿಗಳು, ಅದೇ ರೀತಿ ನಮ್ಮ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಲೋಚನ ಟೀಚರ್ ಇವರಿಗೂ ಕೂಡ ಸ್ವಾಗತವನ್ನು ಮಾಡ್ತಿದ್ದೇವೆ. ಹಾಗೆ ಶ್ರೀಮತಿ ಗುಣ ಟೀಚರ್ ಇವರಿಗೂ ಕೂಡ ನಾವು ಸ್ವಾಗತವನ್ನು ಮಾಡ್ತಿದ್ದೇವೆ. ಸದಾನಂದ ಗೌಡ ಇವರನ್ನು ಕೂಡ ಸದಾನಂದ ಅವರು ಇವರನ್ನು ಕೂಡ ನಾವು ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆ ಮೋಹನ್ ಗೋರಿಗುಡ್ಡ ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತಿನ ಸನ್ಮಾನಿತರನ್ನ ಸ್ವಾಗತಿಸುವಂಥ ಕೆಲಸವನ್ನು ಶ್ರೀಮತಿ ಸುಲೋಚನ ಟೀಚರ್ ಇವರು ಮಾಡಬೇಕಂತ ಹೇಳಿಕೊಡ್ತಾರೆ. ತಾಯಿ ಮೂಕಾಂಬಿಕೆಯ ಪಾದಾರವತ್ತಗಳಿಗೆ ನಮಸ್ಕರಿಸುತ್ತಾ ಜಗದ್ಗುರು ಮಾನಂದ ಸ್ವಾಮಿ ಹಾಗೆ ವೇದಿಕೆಯಲ್ಲಿರುವ ಎಲ್ಲ ಜನರಿಗೆ ನಮಸ್ಕರಿಸುತ್ತೇವೆ. ಹಾಗೆ ಮುಂಭಾಗದಲ್ಲಿ ಆಸೀನರಾಗಿರುವ ಎಲ್ಲ ನಮಸ್ಕಾರ. ಇಂದು ನಾವು ನಮ್ಮ ಗುರುಗಳಾದ ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮಿಯವರ 76ನೇ ಜಯಂತಿ ಉತ್ಸವವನ್ನು ಆಚರಿಸುವುದಕ್ಕಾಗಿ ಸೇರಿದ್ದೇವೆ. ಈ ಸಂಭ್ರಮದ ಆಚರಣೆಯಲ್ಲಿ ನಮ್ಮ ಗುರುಗಳಿಗೆ ಮಾತೆಯ ಮೇಲೆ ಬಹಳ ಪ್ರೀತಿ, ಬಹಳ ಗೌರವ, ಅಭಿಮಾನ. ಅದಕ್ಕೋಸ್ಕರ ಅವರು ಪ್ರತಿ ವರ್ಷ ಅವರ ಜನ್ಮದಿನವನ್ನು ಮಾತೆಯರ ದಿನಾಚರಣೆಯನ್ನಾಗಿ ಆಚರಿಸುವುದು ವಾಡಿಕೆ. ಹಾಗೆ ನಾವು ಪ್ರತಿ ವರ್ಷ ಮಾತೆಯರ ದಿನಾಚರಣೆಯನ್ನು ಆಚರಿಸುವುದಾಗಿ ಈ ವರ್ಷ ನಮ್ಮ ಮಾತೃಮಂಡಳಿಯ ಮಾತೆಯರು ಮುಖ್ಯವಾಗಿ 3 ಜನರಿದ್ದಾರೆ. ಅವರ ಹೆಸರೊಂದಿಗೆ ನಾವು ಹೇಳ್ತೇವೆ. ಈಗ ನಿಮ್ಮ ಎಲ್ಲರನ್ನು ಶ್ರೀಮತಿ ಸುಪ್ರೀತಾ ಸುನೀಲ್, ಹಾಗೆ ಇನ್ನೊಬ್ಬರು ಮೀನಾಕ್ಷಿ, ಇನ್ನೊಬ್ಬರು ಪುಷ್ಪಕಲಾ, ಇವರು ನಮ್ಮ ಮಾತೃಮಂಡಳಿಯ ಹಿರಿಯ ಸದಸ್ಯರು. ಹಾಗೆ ನಾವು ಈ ವರ್ಷ ಅವರನ್ನು ಅಭಿನಂದಿಸಲು ಮುಂಭಾಗದಲ್ಲಿ ಕುಳಿಯಿಸಿದ್ದೇವೆ. ಅವರೆಲ್ಲರಿಗೂ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಈಗ ಸ್ವಾಗತವನ್ನು ನಮ್ಮ ಉಪಾಧ್ಯಕ್ಷರಾದ ಶ್ರೀಮತಿ ತುಳಸೀಜರು ಮಾಡುವರು. ಶ್ರೀದೇವಿ ಮೂಕಾಂಬಿಕೆಯನ್ನು ಸ್ಮರಿಸುತ್ತಾ ಸ್ವಾಮೀಜಿಯವರ ಆಶೀರ್ವಾದವನ್ನು ಬೇಡುತ್ತಾ ಈಗ ನಾವು ಮಾತೆಯರ ದಿನಾಚರಣೆ ಅಂದರೆ ನಮ್ಮ ಸ್ವಾಮೀಜಿಯವರ 76ನೇ ವರ್ಷದ ಜನ್ಮ ದಿನಾಚರಣೆಯ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದ ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಮಧುಸೂದನ್ ಅಯ್ಯರ್ ಇವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಟ್ರಸ್ಟ್ನ ಎಲ್ಲ ಸದಸ್ಯರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ವಿಶೇಷ ಅತಿಥಿಯಾಗಿ ಚಂದ್ರ ಪಂಡಿತ್ ಇವರನ್ನು ನಾನು ನಮ್ಮ ಮಾತೆಯರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮತ್ತು ಈ ಒಂದು ಮಾತೆಯರ ಕಾರ್ಯಕ್ರಮದಲ್ಲಿ ಮಾತೆಯರನ್ನು ಸನ್ಮಾನಿಸುವ ಒಂದು ಸೌಭಾಗ್ಯ ನಮ್ಮ ಒಂದು ಮಾತೆಯರಿಗೆ ಸಿಕ್ಕಿದೆ. ಅದರಲ್ಲಿಯೂ ನಮ್ಮ ಫಸ್ಟ್ ಸುಪ್ರೀತಾ ಇವರು ನಮ್ಮ ಯಾವುದೇ ಒಂದು ಇಲ್ಲಿಂದ ನಡೆಯುವಂಥ ದೇವಸ್ಥಾನದಲ್ಲಿ ನಡೆಯುವಂಥ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೂ ಸಹ ಯಾವುದೇ ಒಂದು ಅವರ ಹತ್ರ ನಾವೊಂದು ನೀವೊಂದು ಇಂಥದ್ದೇ ಕೊಡಬೇಕು ಅಂತ ಹೇಳುವಾಗ ಅದನ್ನು ಉತ್ತಮ ರೀತಿಯಲ್ಲಿ ಎಷ್ಟೇ ಥರ ಕೊಟ್ಟುಕೊಂಡು ಬಂದಿದ್ದಾರೆ. ಅದರಲ್ಲಿಯೂ ಮೇನ್ ಯಾವುದಂತ ಹೇಳಿದರೆ ಹೂವು. ನಮ್ಮ ಸ್ವಾಮಿ ವರಮಹಾಲಕ್ಷ್ಮಿ ಪೂಜೆಗೆ ಒಂದು ಹೂವಿನ ವ್ಯವಸ್ಥೆ ಮತ್ತು ಸಿಹಿ ತಿಂಡಿಯ ವ್ಯವಸ್ಥೆಯನ್ನು ಯಾವಾಗಲೂ ಅವರೇ ಮಾಡ್ತಾ ಇರ್ತಾರೆ. ಅವರಿಗೆ ಮತ್ತು ಅವರ ಗಂಡ ಸುನೀಲ್ ಇವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ
ಮೀನಾಕ್ಷಿ, ಶ್ರೀಮತಿ ಮೀನಾಕ್ಷಿ ಅವರು, ಇವರು ಸಹ ಹಾಗೆ 1998ರಲ್ಲಿ, ಆಗ ನಾನಿಲ್ಲ ಇಲ್ಲ ಇತ್ತು, ನಾನು ಆಗ 1998ರಲ್ಲಿ ಇಲ್ಲಿ ಬಂದು ಸ್ವಾಮೀಜಿಯವರ ಒಂದು ಪ್ರತಿಯೊಂದು ಕೆಲಸದಲ್ಲಿ ಸಹ ಒಂದು ಉತ್ತಮ ರೀತಿಯಲ್ಲಿ ಆ ಕೆಲಸವನ್ನು ನಿರ್ವಹಿಸಿಕೊಂಡು ಬಂದಿರುತ್ತಾರೆ. ಆದ ಕಾರಣ ಅವರು ಈ ಒಂದು ನಮ್ಮ ಮಾತೆಯರ ಇದರಲ್ಲಿ ಸನ್ಮಾನವನ್ನು ಪಡೆಯುವಂಥ ಒಂದು ಅರ್ಹತೆಯನ್ನು ಪಡೆದಿರುತ್ತಾರೆ. ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಮಾತೃಮಂಡಳಿಯ ಪದಾಧಿಕಾರಿಗಳು, ಸದಸ್ಯರು, ಟ್ರಸ್ಟಿನ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ದೇವಸ್ಥಾನದ ಎಲ್ಲ ಸಮಿತಿಯವರು ಎಲ್ಲರನ್ನೂ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಹೊಸಗುರುನವರು ಬಂದಿರುತ್ತಾರೆ, ಅವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಭಟ್ರು ಉತ್ತಮ ರೀತಿಯಲ್ಲಿ ಗಣೇಶ್ ಭಟ್ರು ಹಾಗೂ ಶ್ಯಾಮ್ ಭಟ್ರು ಇವರಿಗೂ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತಿನ ಸನ್ಮಾನ ಪತ್ರವನ್ನು ಪುಷ್ಪಕಲಾ ಇವರ ಸನ್ಮಾನ ಪತ್ರವನ್ನು ಧನ್ಯವಾದಗಳು ತುಳಸಿ ಬೆಚ್ಚರಿಗೆ. ಈಗ ಈ ಒಂದು ಕಾರ್ಯಕ್ರಮದ ಪ್ರಸ್ತಾವನೆಯ ಮಾತನ್ನು ಮಾತಾಡಲಿಕ್ಕಿದ್ದಾರೆ ಗುಣ ಟೀಚರ್ ಇವರು. ಇವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ. ಈ ಇತಿಹಾಸವನ್ನು ಹೇಳದಿದ್ರೆ ನಮ್ಮ ಮಹಿಳಾ ಮಂಡಳಿ ಅಥವಾ ಮಾತೃ ಮಂಡಳಿ ಅಂತ ಹೇಳುವಂಥದ್ದು ಶೂನ್ಯ. ಯಾಕೆಂದ್ರೆ ಈ ರಮಾನಂದ ಸ್ವಾಮೀಜಿಯಲ್ಲಿ 88ರಲ್ಲಿ ಯಶೋಧಾ ರಾವ್, ಪ್ರೇಮಲತಾಚಾರ್ ಅಂತ ಹೇಳಿ ಇಬ್ಬರು ವಿಶ್ವ ಹಿಂದೂ ಪರಿಷತ್ತಿಂದ ಅಲ್ಲಿ ದುಡಿತಾ ಇದ್ದವರು ಇಲ್ಲಿ ಬಂದು ಸ್ವಾಮೀಜಿಯವರ ಹತ್ರ ಕೇಳಿ ನಾವು ಇಲ್ಲಿ ಸಂಸ್ಕಾರ ನಡೆಸ್ತೇವೆ ಅಂತ ಹೇಳಿದ್ರು, ಸೇರಿದ್ರು, ಇಲ್ಲಿ ಬಂದಿದ್ರು. ಆವಾಗ ಸ್ವಾಮೀಜಿಯವರು ಆ ಸಂಸ್ಕಾರ ಕೇಂದ್ರವನ್ನೇ ಮತ್ತು ಮಹಿಳೆಯರನ್ನೆಲ್ಲ ಕೂಡಿಸಿಕೊಂಡು ಒಂದು ಮಾತೃ ಮಂಡಳಿ ಮಾಡಬೇಕು ಅಂತ ಅವ್ರ ಹತ್ರ ಹೇಳಿದ್ರು. ಹಾಗೆ ಅವರು ಮಂಗಳೂರಿಂದ ಜನವನ್ನೆಲ್ಲ ತರಿಸಿ ಇಲ್ಲಿ ಕೂಡ ಎಲ್ಲರನ್ನು ಸೇರಿಸಿ ಸಾಧಾರಣ ಒಂದು 60 ಜನ ಮುಖ್ಯಸ್ಥರನ್ನು ಸೇರಿಸಿ ಇಲ್ಲಿ ಒಂದು ಮಾತೃ ಮಂಡಳಿಯನ್ನು ಮಾಡಿದ್ದಾರೆ. ಅದರಲ್ಲಿ ಮೊದಲನೇದಾಗಿ ಸವಿತಾ ಮೋಹನ್ ಕುಮಾರ್ ಉಳ್ಳಲ್ ಅವರು ಅಧ್ಯಕ್ಷರಾಗಿದ್ದರು. ಹಾಗೆ ತುಂಬ ಹಿರಿಯರು ನಮ್ಮ ದುಡಿದು ಈ ದೇವಸ್ಥಾನವನ್ನು ಕಟ್ಟಿಸ್ಲಿಕ್ಕೋಸ್ಕರ ಮಾಡಿದಂಥ ಆ ಅಪೂರ್ವ ಕೆಲಸವನ್ನೆಲ್ಲ ನಿಜವಾಗ್ಲೂ ಸ್ಮರಿಸಬೇಕು. ಯಾಕಂದ್ರೆ ನಾವು ಮುಂದೆ ಹೋಗುವುದಲ್ಲ, ನಮ್ಮ ಹಿರಿಯರು ಮಾಡಿದಂಥದ್ದನ್ನು ನಾವು ಯಾವತ್ತೂ ಸ್ಮರಿಸಿದ್ರೆ ನಮ್ಮನ್ನು ಕೂಡ ಯಾರು ಮುಂದಿನ ಮಕ್ಕಳು ಸ್ಮರಿಸ್ತಾರೆ. ಇದು ಆದರ್ಶ. ಯಾಕಂದ್ರೆ ನಮ್ಮ ಇತಿಹಾಸದಲ್ಲಿ ಉಂಟು. ಇತಿಹಾಸವನ್ನು ಈಗ ನರೇಂದ್ರ ಮೋದಿಯವರು ಎಷ್ಟು ತೆಗಿತಾ ಇದ್ದಾರೆ, ಎಲ್ಲರಿಗೂ ಅದನ್ನು ವಿಷಯವನ್ನು ತಿಳಿಸ್ತಾ ಇದ್ದಾರೆ. ನಾವು ನಮಗೆ ಇಲ್ಲಿ ಗೊತ್ತಿದ್ದದನ್ನು ಒಂದು ಕ್ಷಣದಲ್ಲಿ ಎಲ್ಲ ಮುಗಿಬೇಕು ಅಂತ ಹೇಳಿ ಮಾಡಬಾರ್ದು. ಯಾಕೆಂದ್ರೆ ಇಲ್ಲಿ ಅದ್ಭುತವಾದಂಥ ವಿಶೇಷ ಒಂದು ಶಕ್ತಿ ಇರುವ ಸ್ಥಳದಲ್ಲಿ, ಅದು ಸಹ ಮುಖಾಂಬಿಕೆ ಹಾಗೂ ಗುರುಗಳು. ಈ ಗುರುಗಳ ಒಂದು ಪ್ರೀತಿ ಅಂತ ಹೇಳಿದ್ರೆ ಅವರು ಈಗ ಮೊನ್ನೆ ಎಲ್ಲೆಲ್ಲ ಕಡೆಯಲ್ಲಿ ಭಗವದ್ಗೀತೆಗಳೆಲ್ಲ ಆಯಿತು. ಆದರೆ ಇಲ್ಲಿ ಆವಾಗದಿಂದಲೂ ಭಗವದ್ಗೀತೆ ಕಂಠಪಾಠ ಮಾಡಿಸಿ ಈ ಇದರ ದಿವಸ ಮಕ್ಕಳಿಗೆ, ಶಾಲೆ ಮಕ್ಕಳಿಗೆ ಎಲ್ಲ ಬೇರೆ ಊರಿನ ಮಕ್ಕಳನ್ನೆಲ್ಲ ಕರೆಸಿ ಮಾಡಿಸ್ತಿದ್ದು. ಹೀಗೆ ನಮ್ಮ ಇತಿಹಾಸವನ್ನು ಕೇಳಿದರೆ ತುಂಬ ಇದೆ. ಆದರೆ ನಾನು ಚುಟುಕಾಗಿ ಹೇಳಿದ್ದೇನೆ. ಎಲ್ಲ ಹಿಂದೆ ನಡೆದಂಥ ಎಲ್ಲ ಹಿರಿಯರಿಗೆ ನನ್ನ ಈ ಪ್ರಸ್ತಾವನೆಯಲ್ಲಿ ಅವರಿಗೂ ವಂದನೆಯನ್ನು ಕೊಡ್ತಾ, ಮತ್ತು ಸ್ವಾಮೀಜಿಗೆ ನಾವು ಇದನ್ನೆಲ್ಲ ವರ್ಣಿಸದಿದ್ದರೆ ಅವರಿಗೂ ನಾವು ಮಾಡಿದ ಒಂದು ಅಪರಾಧ ಆಗ್ತದೆ ಅಂತ ಹೇಳಿ ನಾನೇ ಸ್ವತಃ ನನ್ನನ್ನು ಮನಸ್ಸಿಂದ ಮಾಡಿದೆ. ತಪ್ಪಿದಲ್ಲಿ ಕ್ಷಮಿಸಿ. ಇದು ನಾನು ಮಾಡಬೇಕಾದಂಥ ಒಂದು ಕರ್ತವ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ನಾವು ಮಹಿಳಾ ಮಾತೆಯರನ್ನ ಇವತ್ತು ಗೌರವಿಸಿ ನಾವು ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನು ಶ್ರೀಮತಿ ಪುಷ್ಪಕಲಾ ಇವರ ಸನ್ಮಾನ ಪತ್ರವನ್ನು ಓದಲು ಶ್ರೀಮತಿ ಸುಲೋಚನಿ ಟೀಚರ್ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ. ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನ, ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಸಂಸ್ಥಾನ ಚಾರಿಟೇಬಲ್ ಟ್ರಸ್ಟ್, ಶ್ರೀ ಕೊಲ್ಯಮಠ. ಸನ್ಮಾನ ಪತ್ರ ಪರಮ ಪೂಜ್ಯ ರಾಜಯೋಗಿ ಜಗದ್ಗುರು ಶ್ರೀ ಶ್ರೀ ರಮಾನಂದ ಸ್ವಾಮೀಜಿಯವರ 76ನೇ ಜನ್ಮ ಜಯಂತಿ ಉತ್ಸವ ಮಾತೆಯರ ದಿನಾಚರಣೆ ಶ್ರೀಮತಿ ಸಂದರ್ಭದಲ್ಲಿ ಶ್ರೀಮತಿ ಪುಷ್ಪಕಲಾ ಇವರಿಗೆ ಅಭಿಮಾನಪೂರ್ವಕ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ಕಾಸರಗೋಡು ಜಿಲ್ಲೆಯ ಮೂಡ್ಲು ರಾಮದಾಸನಗರದಲ್ಲಿ ದಿನಾಂಕ 20
ಇಂದು ಚೀರುಪ್ಪ ಭಗವತಿ ವಿವಿಧೋದ್ದೇಶ ಸಹಕಾರ ಸಂಘದಲ್ಲಿ ಉದ್ಯೋಗಿಯಾಗಿ ಸೇರ್ಪಡೆಯಾಗಿರುತ್ತೀರಿ. ಕೋಟೆಕಾರು ಬೀದಿ ಆಶ್ರಯ ಮನೆಯಲ್ಲಿ ನಿವೃತ್ತ ಜೀವನ ನಡೆಸುತ್ತಿರುವ ತಾವು ಭಜನೆ ಪ್ರಾಣಿ ಪಕ್ಷಿ ಪ್ರಿಯರಾಗಿ ಸಾಮಾಜಿಕವಾಗಿ ತೊಡಗಿಸಿಕೊಂಡಿರುವ ತಮಗೆ ಸ್ವಾಮೀಜಿಯವರ ಹಾಗೂ ಶ್ರೀದೇವಿ ಮೂಕಾಂಬಿಕೆಯ ಅನುಗ್ರಹ ಆಶೀರ್ವಾದ ಸದಾ ಕಾಲಕ್ಕೂ ದೊರೆಯಲಿ ಎಂದು ಆಶಿಸುತ್ತಾ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಅಧ್ಯಕ್ಷರು ಶ್ರೀ ಮಧುಸೂದನಯ್ಯರ್, ಖಜಾಂಚಿ ಶ್ರೀ ಕೃಷ್ಣಮೂರ್ತಿ, ಶ್ರೀ ನಾರಾಯಣ ಗುಂಪಲ ಕಾರ್ಯದರ್ಶಿ ಹಾಗೂ ಎಲ್ಲ ಟ್ರಸ್ಟಿಗಳು, ಹಾಗೆ ನಮ್ಮ ಮಾತೃ ಮಂಡಳಿಯ ಎಲ್ಲ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಎಲ್ಲ ಸದಸ್ಯರು. ಧನ್ಯವಾದಗಳು ಸುಲೋಚನಿ ಟೀಚರ್ ಇವರಿಗೆ. ಹಾಗೆ ಇದೀಗ ಶ್ರೀಮತಿ ಮೀನಾಕ್ಷಿ ಇವರ ಸನ್ಮಾನ ಪತ್ರವನ್ನು ಓದಲು ಶ್ರೀಮತಿ ತುಳಸಿ ಟೀಚರ್ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀ 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 ರಮಾನಂದ ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಶ್ರೀ ಕೊಲ್ಯಮಠ ಸನ್ಮಾನ ಪತ್ರ. ಪರಮ ಪೂಜ್ಯ ರಾಜಗುರು ಸದ್ಗುರು ಪರಮ ಪೂಜ್ಯ ರಾಜಯೋಗಿ ಸದ್ಗುರು ಶ್ರೀ 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 ರಮಾನಂದ ಸ್ವಾಮೀಜಿಯವರ 76ನೇ ಜನ್ಮ ಜಯಂತಿ ಉತ್ಸವ ಮಾತೆಯರ ದಿನಾಚರಣೆ ಸಂದರ್ಭದಲ್ಲಿ ಶ್ರೀಮತಿ ಮೀನಾಕ್ಷಿ ಇವರಿಗೆ ಅಭಿಮಾನ ಪೂರ್ವಕ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೇ, ದಿವಂಗತ ನಾರಾಯಣ ಬೆಳ್ಚಾಡ ಮತ್ತು ಜಾನಕಿ ಇವರ 2ನೇ ಮಗಳಾಗಿ ಶ್ರೀಮತಿ ಮೀನಾಕ್ಷಿಯವರು ತಾರೀಕು 13/8/1970ರಲ್ಲಿ ಉಳ್ಳಾಲಬೈಲು ಎಂಬಲ್ಲಿ ಜನಿಸಿದರು. ಇವರು ತೊಕ್ಕೊಟ್ಟು ಸಬ್-ಇನ್ಸ್ಟಿಟ್ಯೂಷನ್ ಶಾಲೆಯಲ್ಲಿ 5ನೇ ತರಗತಿಯವರೆಗೆ ವಿದ್ಯಾಭ್ಯಾಸವನ್ನು ಪಡೆದರು. ತಾರೀಕು 1/4/1990ರಲ್ಲಿ ಶ್ರೀ ಲಕ್ಷ್ಮಣ ಬಂಗೇರ ಎಂಬವರ ಜೊತೆ ವಿವಾಹವಾಗಿ ದಾಂಪತ್ಯ ಜೀವನ ನಡೆಸಿದರು. ಇವರು 1 ಗಂಡು 1 ಹೆಣ್ಣು ಮಕ್ಕಳನ್ನು ಪಡೆದರು. 1998ರಿಂದ ಶ್ರೀ ಮೂಕಾಂಬಿಕಾ ದೇವಸ್ಥಾನದಲ್ಲಿ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುತ್ತಾರೆ. ದೇವಸ್ಥಾನದಲ್ಲಿ ಯಾವುದೇ ಕೆಲಸ ಕಾರ್ಯ ಇದ್ದರೂ ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಬಂದಿರುತ್ತಾರೆ. ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ನಮ್ಮ ಶಾಲೆಯಲ್ಲಿ ಬಿಸಿಯೂಟದ ಕೆಲಸ ನಿರ್ವಹಿಸುತ್ತಿದ್ದರು. ಇನ್ನಷ್ಟು ಕೆಲಸ ಕಾರ್ಯ ಮಾಡಲು ಸ್ವಾಮೀಜಿಯವರ ಹಾಗೂ ಶ್ರೀದೇವಿ ಮೂಕಾಂಬಿಕೆಯ ಅನುಗ್ರಹ ಆಶೀರ್ವಾದ ಸದಾಕಾಲ ದೊರೆಯಲಿ ಎಂದು ಆಶಿಸುತ್ತಾ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಮುಂದಿನ ಸನ್ಮಾನ ಪತ್ರ ಶ್ರೀಮತಿ ಸುಪ್ರೀತಾ ಸುನಿಲ್ ಇವರ ಸನ್ಮಾನ ಪತ್ರವನ್ನು ಓದಲು ಶ್ರೀಮತಿ ಸುಲೋಚನಿ ಮಣಿಯಾಣಿ ಇವರನ್ನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನ ಕೊಲ್ಯ ಶ್ರೀ 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 ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನ ಚಾರಿಟೇಬಲ್ ಟ್ರಸ್ಟ್ ಶ್ರೀ ಕೊಲ್ಯಮಠ ಅಂಚೆಕೋಟೆಕಾರ ಸನ್ಮಾನ ಪತ್ರ. ಪರಮ ಪೂಜ್ಯ ರಾಜಯೋಗಿ ಜಗದ್ಗುರು ಶ್ರೀ 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 ರಮಾನಂದ ಸ್ವಾಮೀಜಿಯವರ 76ನೇ ಜನ್ಮ ಜಯಂತಿ ಉತ್ಸವ ಮಾತೆಯರ ದಿನಾಚರಣೆ ಸಂದರ್ಭದಲ್ಲಿ ಶ್ರೀಮತಿ ಸುಪ್ರೀತಾ ಸುನಿಲ್ ಕುಮಾರ್ ಇವರಿಗೆ ಅಭಿಮಾನಪೂರ್ವಕ ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೇ, ಕಾಸರಗೋಡು ಜಿಲ್ಲೆಯ ಚೇವಾರು ಗ್ರಾಮದಲ್ಲಿ ತಾರೀಕು 4/6/1983ರಂದು ಜನಿಸಿದ್ದು ತಂದೆ ಶ್ರೀ ಚಂದ್ರಶೇಖರ ರಾವ್, ತಾಯಿ ಶ್ರೀಮತಿ ನಗಜಾತೆ. ಪ್ರಾಥಮಿಕ ಶಾಲೆ ಶಿಕ್ಷಣವನ್ನು ಚೇವಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ನವಜೀವನ ಪ್ರೌಢಶಾಲೆ ಬದಿಯಡ್ಕ ಹಾಗೂ ಬೆಸೆಂಟ್ ಕಾಲೇಜು ಮಂಗಳೂರು ಇಲ್ಲಿ ಪದವಿ ಪಡೆದಿರುವ ತಾವು 2005ರಲ್ಲಿ ಉನ್ನತ ಶಾಲಾ ಶಿಕ್ಷಕಿಯಾಗಿ ಉದ್ಯೋಗ ಪಡೆದು 30/1/2005ರಲ್ಲಿ ಸುನಿಲ್ ಕುಮಾರ್ ಅವರನ್ನು ವಿವಾಹವಾಗಿರುತ್ತೀರಿ. ದಾಂಪತ್ಯದಲ್ಲಿ ರಮ್ಯಾ ಮತ್ತು ರಿಷಿಲ್ ಕುಮಾರ್ ಇಬ್ಬರು ಮಕ್ಕಳನ್ನು ಪಡೆದು ಕೊಲ್ಯ ಕಣೀರು ತೋಟದಲ್ಲಿ ನೆಲೆಸಿದ್ದು ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದಲ್ಲದೆ ಶ್ರೀದೇವಿ ಮೂಕಾಂಬಿಕಾ ದೇವಸ್ಥಾನದಲ್ಲಿ ತಮ್ಮ ಸಹಾಯ ಸಹಕಾರವನ್ನು ನೀಡುತ್ತಾ ಬಂದಿರುತ್ತೀರಿ. ಇನ್ನಷ್ಟು ಸಮಾಜ ಕಾರ್ಯ ಹಾಗೂ ದೇವತಾ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳಲು ಸ್ವಾಮೀಜಿಯವರ ಹಾಗೂ ಶ್ರೀದೇವಿ ಮೂಕಾಂಬಿಕೆಯ ಅನುಗ್ರಹ ಆಶೀರ್ವಾದ ಸದಾಕಾಲಕ್ಕೂ ದೊರೆಯಲಿ ಎಂದು ಆಶಿಸುತ್ತಾ ಗೌರವಪೂರ್ವಕವಾಗಿ ಅರ್ಪಿಸುವ ಸನ್ಮಾನ ಪತ್ರ. ಶ್ರೀ ಮಧುಸೂದನ ನಾಯಕರ ಅಧ್ಯಕ್ಷರು, ಶ್ರೀ ಕೃಷ್ಣಮೂರ್ತಿ ಖಜಾಂಚಿ, ಶ್ರೀ ನಾರಾಯಣ ಕುಂಪಲ ಕಾರ್ಯದರ್ಶಿ. ಸನ್ಮಾನ ಮಾಡುವಂಥ ಒಂದು ಒಳ್ಳೆಯ ಒಂದು ಸಮಯ ನಮಗೆ ಕೂಡಿ ಬಂದಿದೆ. ಈ ಒಂದು ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಳ್ಳಲು ಶಾಲು ಹೊದಿಸಲು ಶ್ರೀಮತಿ ಗುಣವತಿ ಟೀಚರ್, ಅದೇ ರೀತಿ ಮಹಿಳಾ ಮಂಡಳಿಯ ಗೌರವಾಧ್ಯಕ್ಷರಾದಂಥ ಶ್ರೀಮತಿ ಜಾನಕಿ ಹಾಗೂ ಚಿತ್ರ
ಜಗನ್ನಾಥ್ ಇವರನ್ನ ಸ್ವಾಗತಿಸ್ತಾ ಇದ್ದೇನೆ. ಇವರು ಸನ್ಮಾನಿತರಿಗೆ ಶಾಲ್ ಹೊದಿಸಿ ಅವರಿಗೆ ಅಭಿನಂದನೆ ಮಾಡಬೇಕಂತ ನಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಸನ್ಮಾನ ಫಲಕವನ್ನು ಹಾಗೂ ಫಲವನ್ನು ನೀಡಲು ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳನ್ನು ಸ್ವಾಗತಿಸ್ತಾ ಇದ್ದೇವೆ. ಶಾಲ್ ಹೊದಿಸಲು ಶ್ರೀಮತಿ ಗುಣವತಿ ಟೀಚರ್ ಹಾಗೂ ಜಾನಕಿ, ಅದೇ ರೀತಿ ಚಿತ್ರಾ ಜಗನ್ನಾಥ್ ಇವರು ಬಂದು ಸನ್ಮಾನಿತರಿಗೆ ಶಾಲವನ್ನು ಹೊದಿಸಿ ಅವರನ್ನ ಗೌರವಿಸಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಶ್ರೀ ಜಗದ್ಗುರು ರಮಾನಂದ ಸ್ವಾಮೀಜಿ ಮಹಾಸಂಸ್ಥಾನ ಚಾರಿಟೇಬಲ್ ಟ್ರಸ್ಟ್ ರಮಾನಂದಾಶ್ರಮ ಮಕ್ಕಳಿಗೆ ಮಠ ಇವರ ಪರವಾಗಿ ನೀಡುವಂತಹ ಒಂದು ಗೌರವದ ಸ್ಮರಣಿಕೆ ಈ 3 ಜನ ಮಹಿಳಾ ಮಾತೆಯರಿಗೆ ಅತಿಥಿ ಗಣ್ಯರ ಪುಣ್ಯ ಹಸ್ತದಿಂದ ಈ ಒಂದು ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. ಶ್ರೀಮತಿ ಪುಷ್ಪಕಲಾ, ಮೀನಾಕ್ಷಿ ಹಾಗೂ ಶ್ರೀಮತಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಅತ್ಯಂತ ಪ್ರೀತಿಯಿಂದ ನಡೆಸಿಕೊಡಬೇಕು ಹಾಗೂ ಎಲ್ಲ ಟ್ರಸ್ಟ್ನವರು ಈ ಒಂದು ಕಾರ್ಯಕ್ರಮದಲ್ಲಿ ಕೈಗೂಡಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ತಿದ್ದೇವೆ. ನಮ್ಮ ಅತಿಥಿ ಗಣ್ಯರ ದಿವ್ಯ ಹಸ್ತದಿಂದ ಕಟಿಂಗ್ ಕ್ಲಾಸಿನ ಎಲ್ಲ ಸದಸ್ಯರಿಗೆ ಗೌರವದ ಸರ್ಟಿಫಿಕೇಟ್ ಅನ್ನು ನಾವು ಹಸ್ತಾಂತರಿಸುತ್ತಿದ್ದೇವೆ. ನಮ್ಮ ಟ್ರಸ್ಟಿನ ಸದಾನಂದ ಕಾವೂರು ಇವರು ಬಂದು ಈ ಒಂದು ಸರ್ಟಿಫಿಕೇಟ್ ಅನ್ನ ಅವರಿಗೆ ಹಸ್ತಾಂತರಿಸಬೇಕು. ಇದೀಗ ಟ್ರಸ್ಟಿನ ಅಧ್ಯಕ್ಷರಾದಂಥ ಮಧುಸೂದನ್ ಅಯ್ಯರ್ ಇವರು ಮಲ್ಲಿಕಾ ಇವರಿಗೆ ಸರ್ಟಿಫಿಕೇಟ್ ಅನ್ನು ಹಸ್ತಾಂತರಿಸಿದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ಪ್ರೋತ್ಸಾಹಿಸಬೇಕು. ಹಾಗೆ ಭವ್ಯಶ್ರೀ ಇವರು ಬಂದು ಈ ಒಂದು ಸರ್ಟಿಫಿಕೇಟ್ ಹಾಗೂ ಗೌರವದ ಶಾಲನ್ನು ಸದಾನಂದ ಕಾವೂರು ಇವರ ಕಡೆಯಿಂದ ಸ್ವೀಕರಿಸಿದ್ದಾರೆ. ಇವರಿಗೂ ಕೂಡ ಜೋರಾದ ಚಪ್ಪಾಳೆಯನ್ನು ಕೊಡಬೇಕು ನಮ್ಮಲ್ಲಿ ವಿನಂತಿಯನ್ನು ಮಾಡ್ತಿದ್ದೇವೆ. ಮುಂದಕ್ಕೆ ಶಿಲ್ಪ ಇವರು ಬಂದು ಈ ಒಂದು ಸರ್ಟಿಫಿಕೇಟ್ ಅನ್ನು ಪಡೆಯಬೇಕು. ನಮ್ಮ ಟ್ರಸ್ಟಿನ ಕೋಶಾಧಿಕಾರಿಯಾಗಿರುವಂತಹ ಶ್ರೀ ನಾರಾಯಣ ಗೋಪಾಲ್ ಇವರ ಕಡೆಯಿಂದ ಈ ಒಂದು ಗೌರವದ ಶಾಲು ಹಾಗೂ ಸರ್ಟಿಫಿಕೇಟ್ ಅನ್ನು ಪಡೆಯಬೇಕು. ಕಾರ್ಯದರ್ಶಿ ಇದೀಗ ಟ್ರಸ್ಟಿನ ಅವರಾದಂಥ ವಾಸುದೇವ್ ಗೌಡ ಇವರು ಸರ್ಟಿಫಿಕೇಟ್ ಅನ್ನು ಹಸ್ತಾಂತರಿಸಿದ್ದಾರೆ. ಮುಂದಕ್ಕೆ ದೀಕ್ಷಾ ಇವರಿಗೆ ಟ್ರಸ್ಟಿನ ಕಾರ್ಯದರ್ಶಿ ಆಗಿರುವಂಥ ನಾರಾಯಣ ಕುಂಪಳ ಇವರು ಸರ್ಟಿಫಿಕೇಟ್ ಅನ್ನು ಹಸ್ತಾಂತರಿಸಿದ್ದಾರೆ. ಚಪ್ಪಾಳೆಯನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹಿಸೋಣ. ಇದೀಗ ದಿವ್ಯ ಇವರಿಗೆ ಟ್ರಸ್ಟಿನವರಾದಂಥ ಶ್ರೀ ರಾಧಾಕೃಷ್ಣ ಇವರು ಬಂದು ರಾಧಾಕೃಷ್ಣ ಇವರು ಸರ್ಟಿಫಿಕೇಟ್ ಗೌರವದ ಚಪ್ಪಾಳೆಯ ಮುಖಾಂತರ ಅವರನ್ನು ಪ್ರೋತ್ಸಾಹಿಸಬೇಕು. ಇದೆಲ್ಲ ಕಟ್ಟಿಂಗ್ ಕ್ಲಾಸಿಗೆ ಸೇರಿದಂಥವರು. ಇದೀಗ ಮುಂದಕ್ಕೆ ಕೃಪಾ ಇವರು ಕೂಡ ಬಂದು ಅತಿಥಿ ಗಣ್ಯರಿಂದ ಸರ್ಟಿಫಿಕೇಟ್ ಅನ್ನು ಪಡೆಯಬೇಕು. ಶ್ರೀ ರಾಧಾಕೃಷ್ಣ ಇವರು ಸರ್ಟಿಫಿಕೇಟ್ ಅನ್ನು ನೀಡ್ತಾ ಇದ್ದಾರೆ. ಇದೀಗ ಚೇತನ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಮತಿ ಸುಲೋಚನ ಟೀಚರ್ ಇವರ ಕಡೆಯಿಂದ ಈ ಒಂದು ಸರ್ಟಿಫಿಕೇಟ್ ಅನ್ನು ಪಡೆಯಬೇಕು. ಹಾಗೆ ಸುಮಲತಾ ಹಿರಿಯರಾದಂಥ ಗುಣವತಿ ಟೀಚರ್ ಇವರ ಕಡೆಯಿಂದ ಈ ಒಂದು ಸರ್ಟಿಫಿಕೇಟ್ ಅನ್ನ ತಾವು ಪಡೆಯಬೇಕಂತ ಹೇಳಿಕೊಳ್ತಾ ಇದ್ದೇನೆ. ಗೌರವದ ಚಪ್ಪಾಳೆ ಮುಖಾಂತರ ಅವರನ್ನು ಪ್ರೋತ್ಸಾಹಿಸೋಣ. ಇದೀಗ ಪೂಜಶ್ರೀ ಹೊಲಿಗೆ ತರಬೇತಿಯಲ್ಲಿ ಸೇರಿರುವಂತಹ ಎಲ್ಲ ಮಹಿಳಾ ಮಾತೆಯರಿಗೆ ಧನ್ಯವಾದ ಹೇಳ್ತಾ ಇದ್ದೇವೆ. ಹೊಲಿಗೆ ತರಬೇತಿಯ ಶಿಕ್ಷಕರಾದಂತಹ ಶ್ರೀಮತಿ ಗುಲಾಬಿ ಅವರಿಗೆ ಗೌರವದ ಶಾಲ್ ಹೊದಿಸಿ ಸನ್ಮಾನವನ್ನು ಮಾಡುತ್ತಿದ್ದಾರೆ ಮಹಿಳಾ ಮಂಡಳಿಯ ಅಧ್ಯಕ್ಷರಾದಂತಹ ಶ್ರೀಮತಿ ಸುಲೋಚನ ಟೀಚರ್ ಇವರು.